Donation means giving your organs like heart, kidneys, eyes, liver to someone in need, either when you are alive or after death. Wait! We can give away body parts and still be okay? Yes, for example, you can donate one kidney and still live a healthy life. Hello, I'm Raju. I was really sick. My kidney stopped working. I was always tired and couldn't go to school. Oh no, then what happened, Raju? A kind stranger donated a kidney after he passed away. Now I can run, play, and live again. That's the power of organ donation. One person can save many lives. Hi everyone, I'm Anita, a college student. I just signed up to be an organ donor. Wow! What made you do it? I watched a video of a girl who got a heart transplant and lived. I realized I could help too. But isn't it scary? Not at all. You just need to register and inform your family. It's a decision from the heart. Hello, I'm Officer Ravi. I'm no longer here. I passed away in an accident, but my heart, liver, and eyes saved 4 lives. I know one of them. He says I carry the heart of a hero. Be a hero. ಹೆಚ್ಚಿನ BSA ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದಂತಹ ಗೊಂಬೆಯಾಟದ ಆ ಪ್ರಸ್ತುತಿಗೆ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಬಂಧುಗಳೇ. ಪ್ರತಿಭಾಶಾಲಿಗಳಿಗೂ ಈ ನಮ್ಮ ಇವತ್ತಿನ ಈ ಅಂಗಾಂಗ ದಾನದ ದಿವಸದ ಆಚರಣೆಯ ಸಂದರ್ಭದಲ್ಲಿ ಇದೊಂದು ಉತ್ತಮವಾದಂಥ ಪ್ರಸ್ತುತಿ ಅಂತ ಹೇಳ್ತು ಅವರಿಗೆ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆದಷ್ಟು ಮಕ್ಕಳು ಎಲ್ಲಿ ಸ್ಥಳ ಸಾಧ್ಯತೆ ಇದೆಯೋ ಸಿಗ್ತಾ ಇದೆಯೋ ಅಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಫಸ್ಟ್ ರೋ ಬಿಟ್ಟು ಆ ನಂತರದ ಸಾಲುಗಳಲ್ಲಿ ತಾವು ಆಸೀನರಾಗಬೇಕು ವಿದ್ಯಾರ್ಥಿಗಳು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ರಿಜಿಸ್ಟ್ರೇಷನ್ ಆಗದೇ ಇರತಕ್ಕಂಥ ಕಾಲೇಜಿಗೆ ಸಂಬಂಧಪಟ್ಟಂಥ ಅಧ್ಯಾಪಕರು ದಯವಿಟ್ಟು ಬಂದು ರಿಜಿಸ್ಟ್ರೇಷನ್ ಕೌಂಟರ್ನಲ್ಲಿ ನೋಂದಾವಣೆ ಮಾಡಿಕೊಳ್ಬೇಕು ಅಂತ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ಯಾವ ಕಾಲೇಜಿನ ರಿಜಿಸ್ಟ್ರೇಷನ್ ಆಗಿಲ್ವೋ ಆ ಕಾಲೇಜಿನ ಪ್ರಾಧ್ಯಾಪಕರು ಬಂದು ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ.
ಭ್ರಾಮರಿ ತಂಡಕ್ಕೆ ತುಂಬು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನಷ್ಟು ಬಹಳಷ್ಟು ಈ ಸುಮಧುರತೆಯನ್ನು ನಾವು ಆಸ್ವಾದಿಸುವುದಕ್ಕೆ ಇದ್ದೇವೆ ಬಂಧುಗಳೇ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ನಮ್ಮ ನಿರೀಕ್ಷೆಯ ಕಾರ್ಯಕ್ರಮ ನಮ್ಮ ಈ ವೇದಿಕೆಯಲ್ಲಿ ಮೂಡಿ ಬರೋದಕ್ಕಿದೆ. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ And somewhere not too far away, a girl steps into her 18th year.
ಪ್ರೊಫೆಸರ್ ಕುಲಪತಿ ಏನಪೋಯ ಪರಿಗಣಿತ ವಿಶ್ವವಿದ್ಯಾಲಯ, ಡಾಕ್ಟರ್ ಗಂಗಾಧರ ಸೋಮಯಾಜಿ KS ರಿಜಿಸ್ಟ್ರಾರ್ ಏನಪೋಯ ಪರಿಗಣಿತ ವಿಶ್ವವಿದ್ಯಾಲಯ, ಹಾಗೆಯೇ ಸನ್ಮಾನ್ಯ ಶ್ರೀ ತಾರಾನಾಥ್ ಗಟ್ಟಿಕೆ ಅಧ್ಯಕ್ಷರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅವರು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಬಂಧುಗಳೇ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಜೋಕಿಮ್ ಸ್ಟ್ಯಾನ್ಲಿ ಅಲ್ವಾರಿಸ್ ಅಧ್ಯಕ್ಷರು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ, ಹಾಗೆ ಸನ್ಮಾನ್ಯ ಶ್ರೀ ಉಮರ್ UH ಅಧ್ಯಕ್ಷರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮಂಗಳೂರು, ಹಾಗೆ ಸನ್ಮಾನ್ಯ ಶ್ರೀಮತಿ ಮಾಲಾ ನಾರಾಯಣರಾವ್ ಅಧ್ಯಕ್ಷರು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ನಿಯಮಿತ, ಇವರು ಕೂಡ ನಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸೇರಿಕೊಳ್ಳುತ್ತಿದ್ದಾರೆ. ಡಾಕ್ಟರ್ ಮಲ್ಲಿಕಾ ಬಿ ವಿಭಾಗೀಯ ಸಹ ನಿರ್ದೇಶಕರು ಪ್ರಭಾರ ಹಾಗೂ ಉಪನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಮೈಸೂರು ವಿಭಾಗ, ಮೈಸೂರಿದ್ದಾರೆ ಡಾಕ್ಟರ್ ಮಲ್ಲಿಕಾ ಬಿ ಅವರು. ಹಾಗೆಯೇ ಡಾಕ್ಟರ್ ಅರುಣ್ ಕುಮಾರ್ ಡೇಪೆ ಉಪನಿರ್ದೇಶಕರು ಈ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ, ಜೀವ ಸಾರ್ಥಕತೆ ಸೋಟು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು, ಹಾಗೆಯೇ ಡಾಕ್ಟರ್ ಬಸವರಾಜ್ ದಬಾಡೆ ಉಪನಿರ್ದೇಶಕರು ಮಕ್ಕಳ ಆರೋಗ್ಯ, ಡಾಕ್ಟರ್ ದುರ್ಗಾ ಪ್ರಸಾದ್ ವೈದ್ಯಕೀಯ ಅಧೀಕ್ಷಕರು ಸಂಚಾರಿ ಸರ್ಕಾರಿ ಲೇಡಿಗೋಷನ್ ಆಸ್ಪತ್ರೆ ಮಂಗಳೂರು, ಹಾಗೆ ಇನ್ನಿತರ ನಮ್ಮ ಗಣ್ಯ ಅತಿಥಿಗಳು ನಮ್ಮನ್ನು ಸೇರಿಕೊಳ್ಳೋರಿದ್ದಾರೆ ಬಂಧುಗಳೇ. ಡಾಕ್ಟರ್ ಅರುಣ್ ಕೆ ಭಾರತೀಯ ಪೊಲೀಸ್ ಸೇವೆ ಪೊಲೀಸ್ ಅಧೀಕ್ಷಕರು ದಕ್ಷಿಣ ಕನ್ನಡ ಜಿಲ್ಲೆ, ಹಾಗೆ ಡಾಕ್ಟರ್ HR ತಿಮ್ಮಯ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ದಕ್ಷಿಣ ಕನ್ನಡ ಮಂಗಳೂರು, ಇವರೆಲ್ಲ ನಮ್ಮ ಇವತ್ತಿನ ಕಾರ್ಯಕ್ರಮದ ಗಣ್ಯ ಅತಿಥಿಗಳ ಸಾಲಿನಲ್ಲಿ ಸೇರಿಕೊಳ್ತಾ ಇದ್ದಾರೆ ಬಂಧುಗಳೇ. ನಮ್ಮೆಲ್ಲರ ನಿರೀಕ್ಷೆಯ ಬಹುಶಃ ಅರಿವು ಮೂಡಿಸತಕ್ಕಂತಹ ಕೆಲಸವಾಗಿ ನಮ್ಮ ಈ ಭಾರತೀಯ ಅಂಗಾಂಗ ದಾನದ ಈ ಒಂದು ದಿನಾಚರಣೆ ಸಂದರ್ಭ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇನ್ನಿತರ ನಮ್ಮ ಎಲ್ಲ ಗಣ್ಯ ಅತಿಥಿಗಳು ಇವತ್ತಿನ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ಶ್ರೀಯುತ ನರವಡೆ ವಿನಯ ಕಾರ್ಭಾರಿ ಭಾರತೀಯ ಆಡಳಿತ ಸೇವೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ ಜಿಲ್ಲೆ, ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಬಂಧುಗಳೇ. ಎಲ್ಲ ಗಣ್ಯರನ್ನು ಪ್ರೀತಿಯಿಂದ ನಾವು ಕಾರ್ಯಕ್ರಮಕ್ಕೆ ಎದುರುಗೊಳ್ತಾ ಇದ್ದೇವೆ. ಹಾಗೆಯೇ ಸನ್ಮಾನ್ಯ ಶ್ರೀ ಜೋಕಿಮ್ ಸ್ಟ್ಯಾನ್ಲಿ ಅಲ್ವಾರಿಸ್ ಅಧ್ಯಕ್ಷರು ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಮಂಗಳೂರು, ಸನ್ಮಾನ್ಯ ಶ್ರೀ ಉಮರ್ UH ಅಧ್ಯಕ್ಷರು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಮಂಗಳೂರು, ಇವರೆಲ್ಲ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ತಾ ಇದ್ದಾರೆ. ಹಾಗೆ ಸನ್ಮಾನ್ಯ ಶ್ರೀಮತಿ ಮಾಲಾ ನಾರಾಯಣರಾವ್ ಅಧ್ಯಕ್ಷರು ಕರ್ನಾಟಕ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ, ಹಾಗೆ ಡಾಕ್ಟರ್ ರವಿಶಂಕರ್ ಶೆಟ್ಟಿಗೆ ಸಂಚಾಲಕರು ಜೀವ ಸಾರ್ಥಕತೆ ಸೂಟು ಬೆಂಗಳೂರು. ಭಾರತೀಯ ಅಂಗಾಂಗ ದಾನದ ಮಹತ್ವದ ಬಗೆಗೆ ನಾವೆಲ್ಲ ಬಹಳಷ್ಟು ತಿಳ್ಕೊಳ್ಳೋದಿಕ್ಕಿದೆ. ಆ ಅರಿವನ್ನು ಮೂಡಿಸತಕ್ಕಂಥ ಕಾರ್ಯ ಆಗಬೇಕಾಗಿದೆ ಬಂಧುಗಳೇ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಲ್ಲಿಕಾ ಬಿ ವಿಭಾಗೀಯ ಸಹ ನಿರ್ದೇಶಕರು ಪ್ರಭಾರ ಹಾಗೂ ಉಪನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಮೈಸೂರು ವಿಭಾಗ ಅವರು ಪಾಲ್ಗೊಳ್ತಾ ಇದ್ದಾರೆ. ಡಾಕ್ಟರ್ ಅರುಣ್ ಕುಮಾರ್ ಡೇಪೆ ಉಪನಿರ್ದೇಶಕರು ಈ ಆರೋಗ್ಯ ಕಾರ್ಯಕ್ರಮಾಧಿಕಾರಿ ಜೀವ ಸಾರ್ಥಕತೆ ಸೋಟು ಆರೋಗ್ಯ ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು, ಹಾಗೆ ಶ್ರೀ ಬಸವರಾಜ್ ದಬಾಡೆ ಉಪನಿರ್ದೇಶಕರು ಮಕ್ಕಳ ಆರೋಗ್ಯ, ಹಾಗೆ ಡಾಕ್ಟರ್ ದುರ್ಗಾ ಪ್ರಸಾದ್ ವೈದ್ಯಕೀಯ ಅಧೀಕ್ಷಕರು ಸರ್ಕಾರಿ ಲೇಡಿಗೋಷನ್ ಆಸ್ಪತ್ರೆ, ಹಾಗೆ ಡಾಕ್ಟರ್ HR ತಿಮ್ಮಯ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ದಕ್ಷಿಣ ಕನ್ನಡ ಮಂಗಳೂರು. ಡಾಕ್ಟರ್ ಜೆಸಿಂತಾ ಅವರು ನೋಡಲ್ ಆಫೀಸರ್
ಸೋಟು ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ಗಣ್ಯ ಅತಿಥಿಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯಿಂದ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ, ಎದುರುಗೊಳ್ತಾ ಇದ್ದೇನೆ. ಕಣ್ಣೀರು ಒರೆಸತಕ್ಕಂಥ ಕಾಯಕ ಬಹುದೊಡ್ಡ ಪುಣ್ಯದ ಕೆಲಸ. ಒಂದು ಹೊತ್ತಿನ ಹಸಿವು ನೆಗೆಸೋದು ದೊಡ್ಡದಲ್ಲ, ಜೀವನ ಪರ್ಯಂತ ಇನ್ನೊಬ್ಬರ ಬದುಕಿಗೆ ಬೆಳಕಾಗತಕ್ಕಂಥ ಸೌಭಾಗ್ಯ ಸಿಗೋದಿದ್ರೆ ಅದನ್ನು ನಾವು ಗಿಟ್ಟಿಸ್ಕೊಳ್ಬೇಕು, ಆ ಸಾಧ್ಯತೆಯನ್ನು ನಾವು ಆಗು ಮಾಡಬೇಕು ಅನ್ನತಕ್ಕಂಥ ಒಂದು ನಿಲುವು ನಮ್ಮೊಳಗೆ ಇರಬೇಕು. ನಾವಷ್ಟೇ ಬದುಕಿದ್ರೆ ಸಾಲದು, ಬದುಕೋರಿಗೆ ದಾರಿಯಾಗತಕ್ಕಂಥ ಕೆಲಸ ನಮ್ಮಿಂದ ಆಗಬೇಕು ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇವೆ. 4 ದಿವಸದ ಈ ಬದುಕಿನಲ್ಲಿ 4 ಜನರಿಗೆ ಬೆಳಕಾದರೆ, ಅವರ ಕಣ್ಣೀರು ಒರೆಸತಕ್ಕಂಥ ಕಾಯಕವನ್ನು ಮಾಡೋದಿದ್ರೆ, ಆ ಸುಯೋಗ ಒದಗೋದಿದ್ರೆ ಬಹುಶಃ ಜನ್ಮದ ಸಾರ್ಥಕತೆ ಸಾಧ್ಯ. ಮಾನವರಾಗಿ ಹುಟ್ಟಿ ಏನೂ ಅಲ್ಲ ಅನ್ನೋದಕ್ಕಿಂತ ಎಲ್ಲವೂ ಹೌದು ಅನ್ನೋದನ್ನು, ಆ ಸಾಧ್ಯತೆಯನ್ನು ನಾವು ಮಾಡಿ ತೋರಿಸಬೇಕಾದಂತಹ ಅನಿವಾರ್ಯತೆ ಇದೆ ಬಂಧುಗಳೇ. ನೀನಾರಿಗಾದೆಯೋ ಎಲು ಮಾನವ ಅನ್ನತಕ್ಕಂಥ ಈ ಪ್ರಶ್ನೆ ಮಾಡುವಾಗ, ಹೌದು, ನಾವು ಎಲ್ಲರಿಗೆ ಆಗತಕ್ಕಂಥ ಸಾಧ್ಯತೆಗಳನ್ನು, ಆ ಬುದ್ಧಿಶಕ್ತಿಯನ್ನು, ಆ ಆಲೋಚನಾ ಶಕ್ತಿಯನ್ನು, ಆ ಹೃದಯವನ್ನು ಆ ಭಗವಂತ ನಮಗೆ ಕೊಟ್ಟು ಕಳಿಸಿದ್ದಾನೆ ಅನ್ನುವಾಗ ಅದಕ್ಕೆ ಪೂರಕವಾಗಿ ಬದುಕಬೇಕಾದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಬಂಧುಗಳೇ. ಹಾಗಾಗಿ ಇವತ್ತಿನ ಈ ಕಾರ್ಯ ಯಾವತ್ತಿಗೂ ಮಾದರಿ ಆಗಬೇಕು ಅನ್ನುವ ನೆಲೆಯಲ್ಲಿ, ಅರಿವು ಮೂಡಿಸತಕ್ಕಂಥ ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಬಂದಿರತಕ್ಕಂಥ ಎಲ್ಲ ಗಣ್ಯ ಅತಿಥಿಗಳನ್ನು ಆಸನದಲ್ಲಿ ಆಸೀನರಾಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ಬಂಧುಗಳೇ. ನಮ್ಮ ಇವತ್ತಿನ ಕಾರ್ಯಕ್ರಮದ ಪರಿಪೂರ್ಣತೆಯನ್ನು ತೋರಿಕೊಡಬೇಕು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಂಗಳೂರು, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದಕ್ಷಿಣ ಕನ್ನಡ, ಏನಪೂಯ ವೈದ್ಯಕೀಯ ಕಾಲೇಜು ಪರಿಗಣಿತ ವಿಶ್ವವಿದ್ಯಾಲಯ ದೇರಳಕಟ್ಟೆ ಮಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯತಕ್ಕಂಥ ಈ ಕಾರ್ಯಕ್ರಮ ಇದೀಗ ಪ್ರಾರಂಭಗೊಳ್ತಾ ಇದೆ. ಡಾಕ್ಟರ್ ದುರ್ಗಾ ಪ್ರಸಾದ್ ಎಂ.ಆರ್. ವೈದ್ಯಕೀಯ ಅಧೀಕ್ಷಕರು, ಸರಕಾರಿ ಲೇಡಿ ಗೋಶನ್ ಆಸ್ಪತ್ರೆ ಮಂಗಳೂರು, ಹಾಗೆ ಡಾಕ್ಟರ್ ಶಿವಪ್ರಕಾಶ್ ಡಿ.ಎಸ್. ಜಿಲ್ಲಾ ಶಸ್ತ್ರಚಿಕಿತ್ಸಕರು ಮತ್ತು ಅಧೀಕ್ಷಕರು, ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ದಕ್ಷಿಣ ಕನ್ನಡ ಮಂಗಳೂರು, ಡಾಕ್ಟರ್ ಕಿಶೋರ್ ಕುಮಾರ್ ಡಿ.ಟಿ.ಸಿ. ಪ್ರಾಂಶುಪಾಲ. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ. ಶಂಕರ ರಾಮಾನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ ಪಂಪಲ ಭಾವಿಸ್ಕೊಳ್ಬಹುದು. ಯಾಕೆಂದರೆ ರಾಜ್ಯ ಮಟ್ಟದ ಅಂಗಾಂಗ ದಾನ ದಿನಾಚರಣೆ ಕಾರ್ಯಕ್ರಮವನ್ನು ನಾವಿವತ್ತು ಹಮ್ಮಿಕೊಂಡಿದ್ದೀವಿ. ನಮಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರ ಮಾರ್ಗದರ್ಶಕರು, ಹೆಮ್ಮೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮೊಟ್ಟಮೊದಲಾಗಿ ನಾನು ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಂದ ಮತ್ತು ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಸಾಹೇಬರಿಗೆ ತಲುಪಿಸ್ತಾ ಇದ್ದೇನೆ. ನಮ್ಮ ಮೇಲೆ ನಂಬಿಕೆ ಇಟ್ಟು ತಾವು ಕೊಟ್ಟಿದ್ದೀರಿ ಸರ್, ಒಂದಷ್ಟು ಪ್ರಯತ್ನಗಳು ಮಾಡಿ ತಮಗೆ ಮೊದಲು ಧನ್ಯವಾದ ಸರ್. ಈ ದಿವಸದ ಈ ಸುಂದರ ಕಾರ್ಯಕ್ರಮಕ್ಕೆ ಎಲ್ಲರೂ ತಾವು ಸೇರಿದ್ದೀರಾ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಒಪ್ಪಿ ಬಂದು ಇಲ್ಲಿ ಮಾರ್ಗದರ್ಶನ ಮಾಡುತ್ತಿರುವ ನಮ್ಮೆಲ್ಲರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಡಾಕ್ಟರ್ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ಎಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಭೆಗೆ ಜೀವ ಸಾರ್ಥಕತೆಯ ಸಂಚಾಲಕರು ಡಾಕ್ಟರ್ ರವಿಶಂಕರ್ ಶೆಟ್ಟಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ. ಅವರಿಗೆ ನಾನು ಎಲ್ಲರ ಪರವಾಗಿ ಹಾರ್ದಿಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಸಭೆಯಲ್ಲಿ ಉಪಸ್ಥಿತರಿರುವ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಯುತ ಸದಾಶಿವ್ ಉಳ್ಳಾಳ್ರವರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸಭೆಯಲ್ಲಿ ಏನಪಯ ಸಂಸ್ಥೆಯ ಪುರೋ ಕುಲಪತಿಗಳಾದ ಶ್ರೀಯುತ BH ಶ್ರೀಪತಿರಾವ್ ಇದ್ದಾರೆ. ಅವರಿಗೆ ಹಾರ್ದಿಕ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಸಭೆಯಲ್ಲಿ ಹಾಜರಿರುವ ರಿಜಿಸ್ಟ್ರಾರ್ ಏನಪಯ ಪರಿಗಣಿತ ವಿಶ್ವವಿದ್ಯಾಲಯ ಶ್ರೀ ಡಾಕ್ಟರ್ ಗಂಗಾಧರ್ ಸೋಮಯಾಜ್ ಅವರಿದ್ದಾರೆ. ಅವ್ರಿಗೂ ಕೂಡ ನಾನು ಹಾರ್ದಿಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಯುತ ನರವಾಡೆ ವಿನಾಯಕ್ ಕರ್ಬಾರಿ ಸಾಹೇಬರಿದ್ದಾರೆ. ಅವ್ರಿಗೂ ಕೂಡ ಹಾರ್ದಿಕ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಸಭೆಯಲ್ಲಿ ಮೈಸೂರು ವಿಭಾಗದ ವಿಭಾಗೀಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಮಲ್ಲಿಕಾ ರವರಿದ್ದಾರೆ. ಅವ್ರಿಗೂ ಕೂಡ ಹಾರ್ದಿಕ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಚಪ್ಪಾಳೆ ಸಾಲದು, ಜೋರಾಗಿ ಬರಬೇಕು. ಕಾರ್ಯಕ್ರಮದ ರೂಪುರೇಷೆಗಳನ್ನು ತಿಳಿಸುತ್ತಾ ನಿರಂತರವಾಗಿ ನಮಗೆ ಮಾರ್ಗದರ್ಶನ ನೀಡಿರುವ ರಾಜ್ಯದ ಜೀವಸಾರ್ಥಕತೆಯ ಉಪನಿರ್ದೇಶಕರ ಡಾಕ್ಟರ್ ಅರುಣ್ ಕುಮಾರ್ DP ಅವರಿದ್ದಾರೆ. ಅವ್ರಿಗೂ ಹಾರ್ದಿಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಲತಾ ಜಗನ್ನಾಥ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ತಮಗೂ ಕೂಡ ಹಾರ್ದಿಕ ಸುಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬನ್ನಿ ಮೇಡಮ್. ಹಾಗೆಯೇ ರಾಜ್ಯ ಮಟ್ಟದಿಂದ ಬಂದಿರೋ ಡಾಕ್ಟರ್ ಬಸವರಾಜ್ ದಬಾಡೆ ಅವರು, ಅವ್ರಿಗೂ ಕೂಡ ಹಾರ್ದಿಕ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕರು ಮತ್ತು ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಶಿವಪ್ರಕಾಶ್ DS ಅವರಿಗೂ ಹಾರ್ದಿಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಲೇಡಿ ಗೋಶನ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ದುರ್ಗಾ ಪ್ರಸಾದ್ MR ಅವರಿಗೂ ನಾನು ಹಾರ್ದಿಕ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಲತಾ ಅವರು ವೇದಿಕೆಗೆ ಬಂದ ಅವ್ರಿಗೂ ಹಾರ್ದಿಕ ಸುಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ದುರ್ಗಾ ಪ್ರಸಾದ್ ಅವ್ರಿಗೂ ಹಾರ್ದಿಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಹಾಜರಿರುವ ಜಿಲ್ಲಾ ತರಬೇತಿ ಕೇಂದ್ರದ ಪ್ರಾಚಾರ್ಯರು ಡಾಕ್ಟರ್ ಕಿಶೋರ್ ಕುಮಾರ್ ಅವರಿಗೂ ಹಾರ್ದಿಕ ಸುಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು, ಎಲ್ಲ ವೈದ್ಯಾಧಿಕಾರಿಗಳು, ಎಲ್ಲ ಆಹ್ವಾನಿತರು, ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ವಿವಿಧ ನರ್ಸಿಂಗ್ ಕಾಲೇಜುಗಳು ಹಾಗೂ ಇತರೆ ಪ್ಯಾರಾಮೆಡಿಕಲ್ ಕಾಲೇಜುಗಳು ಬಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ, ಅವರ ಅಧಿಕಾರ ವೃಂದದವರಿಗೆ, ಗುರುಗಳಿಗೆ ಎಲ್ಲರಿಗೂ ಹಾರ್ದಿಕ ಸುಸ್ವಾಗತವನ್ನು ಬಯಸ್ತೇನೆ. ವಿಶೇಷವಾಗಿ ಇಲ್ಲಿ ಅಂಗಾಂಗವನ್ನು ದಾನ ಮಾಡಿದ್ದಂಥ ಎಲ್ಲ ಅವರ ಕುಟುಂಬದವರಿಗೆ ಹಾಗೂ ಅಂಗಾಂಗ ಮಾಡಿ ದಾನಿಗೆ ಜೋರು ಚಪ್ಪಾಳೆ ಬರಲಿ. ಇದು ಪುಣ್ಯದ ಕೆಲಸ. ಅವರೆಲ್ಲ ಇಲ್ಲಿ ಬಂದಿದ್ದಾರೆ. ಅವರಿಗೆ ಹಾರ್ದಿಕ ಸುಸ್ವಾಗತನ ನಾವು ಬಯಸ್ತಾ ಇದ್ದೇವೆ. ಹಾಗೆ ಮಾಧ್ಯಮ ಸ್ನೇಹಿತರಿದ್ದಾರೆ, ಅವ್ರಿಗೂ ಕೂಡ ನಾನು ಸುಸ್ವಾಗತನ ಬಯಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಜಿಲ್ಲಾ ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ಜೆಸಿಂತಾ ಡಿಸೋಜರ್ ಇದೆ, ಅವ್ರಿಗೂ ಕೂಡ ನಾನು ಹಾರ್ದಿಕ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಎಲ್ಲ ನೌಕರರ ಬಂಧುಗಳಿಗೆ, ಎಲ್ಲ ಸಿಬ್ಬಂದಿಗಳಿಗೆ ಕಳೆದ 10 ದಿವಸಗಳಿಂದ ಅವರು ನನ್ನೊಂದಿಗೆ ಇದ್ದು ಈ ಕಾರ್ಯಕ್ರಮ ಯಶಸ್ಸಿಗೆ ಹಗಲಿರುಳು ಶ್ರಮಿಸಿದ್ದಾರೆ. ಎಲ್ರಿಗೂ ಒಂದೇ ಮಾತಿನಲ್ಲಿ ನಾನು ಸುಸ್ವಾಗತವನ್ನು ಕೋರ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ಎಲ್ಲರಿಗೂ ನಾನು ಹಾರ್ದಿಕ ಸುಸ್ವಾಗತವನ್ನು ಬಯಸ್ತಾ ನನ್ನ ಮಾತು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಎಷ್ಟು ದಿನ ಬದುಕಿದ್ದೆ ಅನ್ನೋದು ಲೆಕ್ಕ ಅಲ್ಲ.
ಆ ಬದುಕಿದ ದಿವಸಗಳಲ್ಲಿ ಹೇಗೆ ಬದುಕಿದ್ಯಾ ಅನ್ನೋದೇ ನಮಗೆ ಮುಖ್ಯ ಆಗುತ್ತೆ ಮಾನವ ಬದುಕಿನಲ್ಲಿ. ಹಾಗಿರುವಾಗ ಎಲ್ಲ ಆ ಸಾರ್ಥಕತೆಯನ್ನು ನಾವು ಮಾಡೋಣ ಬಂಧುಗಳೇ. ಇದೀಗ ಡಾಕ್ಟರ್ HR ತಿಮ್ಮಯ್ಯ ಅವರಿಗೂ ನಮ್ಮ ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಕಾರ್ಯಕ್ರಮಕ್ಕೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಅವರು ಕಾರ್ಯಕ್ರಮದ ಎಲ್ಲ ನೆಲೆಗಳಲ್ಲಿ ಪಾದರಸದ ಚುರುಕಿನಂತೆ ಎದ್ದುಕೊಂಡು ಕಾರ್ಯಕ್ರಮವನ್ನು ನಿಭಾಯಿಸ್ತಾ ಅದನ್ನು ಚೆನ್ನಾಗಿ ಆಗತಕ್ಕಂಥ ಸಂಘಟನೆ ನೆಲೆಯಲು ಸ್ವಾಗತಾರ್ಹರು, ಸ್ತುತ್ಯರ್ಹರು. ಧನ್ಯವಾದಗಳು ಬಂಧುಗಳೇ. ಇದೀಗ ನಮ್ಮ ಭಾರತೀಯ ಅಂಗಾಂಗ ದಾನದ ಈ ದಿನದ ಆಚರಣೆ ಸಂದರ್ಭ ಡಾಕ್ಟರ್ ರವಿಶಂಕರ್ ಶೆಟ್ಟಿಯವರು ಪ್ರಾಸ್ತಾವಿಕ ನುಡಿಗಳನ್ನು ಆಡ್ತಾ ಇದ್ದಾರೆ. ಸಂಚಾಲಕರು ಜೀವ ಸಾರ್ಥಕತೆ ಸೋಟೋ ಬೆಂಗಳೂರು. ಆ ನೆಲೆಯ ಮಹತ್ವ ಏನಿದೆಯೋ ಅದೆಲ್ಲವನ್ನು ಮಾತ್ರ ಅಲ್ಲ, ವಿಭಾಗದ ಇಲಾಖೆಯ ಕಾರ್ಯವೈಖರಿಗಳ ಬಗ್ಗೆ ಕೂಡ ನಮಗೊಂದಷ್ಟು ಮಾಹಿತಿಯನ್ನು ನೀಡೋದಕ್ಕಿದ್ದಾರೆ ಡಾಕ್ಟರ್ ರವಿಶಂಕರ್ ಶೆಟ್ಟಿ ಪ್ರಾಸ್ತಾವಿಕ ನುಡಿಗಳೊಂದಿಗೆ. Good morning to everybody, dignitaries on the stage and off the stage, the donor families, my colleagues, doctors, nurses, and the friends from the media. Today we are here to celebrate the Indian Organ Donation Day, which is on the 3rd of August every year. So how this program started in Karnataka is, it's with just a few dedicated people who started a NGO. From there, they pass it on to the government, and government doctors, if you take up something, I think this program will go ahead and will do very well. So why our organ day is celebrated is to bring awareness about organ donation, and as you all know, eight organs can be retrieved from a brain dead person. So one is there are some misconceptions, religious misconceptions, all that is not there anymore. So to bring awareness that we should stay away from all these misconceptions. Then to facilitate organ donation and felicitate the donor family. So this is we should be very grateful and a noble cause. These donor families give the organs in the state which they give is a sorrow and deep, it's a state where they're very sad. At that stage, they want to see happiness in others' face, happiness in other families. By this, they are doing a very noble cause. And to recognize them, this program is done. So I would like to thank Shri Dinesh Gundarao ji today, because he's brought about a lot of changes in this SOTO program. One of the reasons I'm here today is because of him. So some of the changes he's brought about is, for Mangalore district, we have collaborated with BMST, that's a lab where before organ donation and after organ donations we have to do immunological tests. Advanced lab is being put up at Venlock Hospital today. They'll be inaugurated. So this is a big move. Otherwise all the blood samples were coming to Bangalore, and again they had to report and back to Mangalore. So live and diseased organ donation, this is a big move. Not only in Bangalore, in Shimoga and Mysore, these labs are being put up. Secondly, what we have done is we have recognized Assistant Superintendent of Police in East District and malarial officer from the government health department as nodal officers. So they can identify these brain dead donors and motivate the hospitals to be
retrieval centers or donation centers. So these are very big moves, and I would request our CEO who is present today to keep this in mind and move this program, because I heard that he is the in charge of the health in this district. So this is a second move which we have done. And then we are lot of teaching programs, how to declare brain dead, or educating programs are going on. For these activities, this year Karnataka has been given an award in excellence in organ donation program by the government of India. So this is a great achievement, I feel. And we have already done 121 donations in about 7 months in Karnataka. So next, going to the statistics, so much can be done. We have about 1,50,000 accidents every year. I wouldn't say all are brain dead, but we are fatal accidents resulting in death. So, but in India, we are doing about only 550 organ transplants, diseased organ transplants. So there needs to be much more to be done, and all over the world, if we compare, again, about 1.5 lakh transplants are being done. And in India, again, only 550 transplants are done. So India and state as a whole, we have a lot more to improve. But Karnataka and southern states are doing very well compared to other parts of India. But still there is scope for improvement. Coming to our district, we are happy. Mangalore district, there are 3 medical colleges which do transplant. NFI is one of them. We are doing kidney transplant, and soon I hope they have applied for heart transplant license. I'm sure they'll start the program soon. So with these few words, again I would like to thank the donor family, and like to thank Shri Abdullah Kuni and Dr. Farhat and Dr. Shripati Rao, who is on the stage, for hosting this program for this noble cause. Thank you one and all. Thanks. ಧನ್ಯವಾದಗಳು ಸರ್. ಎಷ್ಟು ಕಾಲ ಬಾಳಿದ್ರೇನು ನಮ್ಮೊಳಗನು ಬೆಳಗತಕ್ಕಂಥ ದೀಪಕ್ಕೆ ಎಣ್ಣೆ ಹೊಯ್ಯದಿದ್ರೆ, ಹಾಗೆ ಬತ್ತಿ ಇಡದಿದ್ರೆ, ಅಂಥ ಸಂದರ್ಭದಲ್ಲಿ ಆ ಕೆಲಸವನ್ನು ಮಾಡಬೇಕಾದಂಥ ಧರ್ಮ ಕರ್ತವ್ಯ ಅಂತ ನಾನು ಏನು ಹೇಳಿದ್ನೋ ಅದೆಲ್ಲವನ್ನು ನೆನಪಿಟ್ಟುಕೊಂಡು ಮುನ್ನಡೆಯಬೇಕಾದಂತಹ ಒಂದು ಸಾರ್ಥಕತೆಯ ಸಾಧ್ಯತೆಯ ಬದುಕನ್ನು ನಮ್ಮದಾಗಿಸಿಕೊಳ್ಬೇಕು ಅಂತ ಹೇಳ್ತಾ, ಬಂಧುಗಳೇ, ಇದೀಗ ಕಾರ್ಯಕ್ರಮದ ಉದ್ಘಾಟನೆಯತ್ತ ನಾವು ಹೋಗ್ತಾ ಇದ್ದೇವೆ. ನಮ್ಮ ಪ್ರೀತಿಯ ಆಪ್ತ ಸನ್ಮಾನ್ಯ ದಿನೇಶ್ ಗುಂಡೂರಾವ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಮತ್ತು ವೇದಿಕೆ ಎಲ್ಲ ಗಣ್ಯ ಅತಿಥಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲ ನೆಲೆಗಳಲ್ಲಿ ನಮ್ಮ ಆರೋಗ್ಯದ ವಿಚಾರ ಆಗಿರಬಹುದು, ಹಾಗೆಯೇ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತಹ ಅಭಿವೃದ್ಧಿ ಕಾರ್ಯಗಳಿರಬೇಕು. ಎಲ್ಲವುಗಳಲ್ಲಿ ತನ್ನ ಚುರುಕುತನದ ದೃಷ್ಟಿಯನ್ನು ಹಾಯಿಸಿ ಆ ನೆಲೆಯಲ್ಲಿ ಅಭಿವೃದ್ಧಿಯತ್ತ ಮುಖ ಮಾಡತಕ್ಕಂತಹ ಆ ದೊಡ್ಡ ಮನೋಭಾವದ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಹಾಗೂ ಎಲ್ಲ ವೇದಿಕೆಯ ಗಣ್ಯ ಅತಿಥಿಗಳು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನಗೊಳಿಸತಕ್ಕಂಥ ನೆಲೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದಾರೆ. ಯಾವತ್ತಿಗೂ ಈ ಯೋಚನೆ ನಮ್ಮದಾಗಲಿ ಅನ್ನುವ ಶುಭ ಹಾರೈಕೆ ನಮ್ಮದಾಗಲಿ. ಅಜ್ಞಾನ ಬಹುಶಃ ಈ ಅಂಗಾಂಗ ದಾನಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಿದ್ರೆ ನಮಗೆ ಇರತಕ್ಕಂಥದ್ದು ಅಜ್ಞಾನ, ಮೂಢನಂಬಿಕೆ. ಬಹುಶಃ ಅದು ತೊಲಗಿ ನಮ್ಮಲ್ಲಿ ಸುಜ್ಞಾನ ಬೆಳಗಿದ್ರೆ ಆಗ ಇನ್ನೊಬ್ಬರ ಬದುಕಿಗೆ ಬೆಳಕಾಗತಕ್ಕಂತಹ ಆ ಮನೋಭಾವ ನಮ್ಮಲ್ಲಿ ಮೂಡುವುದಕ್ಕೆ ಸಾಧ್ಯತೆ ಇದೆ. ಬಂಧುಗಳೇ, ಆ ಮನೋಭಾವವನ್ನು ದೇವರು ಕರುಣಿಸಲಿ ಅಂತ ಆಶಿಸ್ತೇವೆ. ಬಂಧುಗಳೇ, ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ ಸಚಿವರಾಗಿ, ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ ಬೆಳಕಾಗಿ ಬಂದವರು, ಸಮಗ್ರ ಅಭಿವೃದ್ಧಿಯ ಕನಸು ಕಂಡವರು ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರು. ಸಮರ್ಥರು, ಸಾಧ್ಯತೆಗಳನ್ನೆಲ್ಲ ಆಗು ಮಾಡಬಲ್ಲ ಚಾಣಾಕ್ಷತೆ ಇದ್ದರೆ ಅದು ತಮ್ಮಲ್ಲಿ ಸರ್.
ಅರಳಿರುವ ಕಣ್ಣುಗಳೇ ನಿಮ್ಮ ಚುರುಕಿನ ಕಾರ್ಯದಕ್ಷತೆಗೆ ಸಾಕ್ಷಿ ಅನ್ನತಕ್ಕಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದೇನೆ. ಸೂಕ್ಷ್ಮ ಮತಿತ್ವ, ಕಾರ್ಯದಕ್ಷತೆ ಬಹುಶಃ ಎಲ್ಲರಿಂದಲೂ ಶಹಬಾಸ್ ಅನ್ನುವ ಹೃದಯಾಂತರಾಳದ ಮೆಚ್ಚುಗೆಯ ಮಾತನ್ನೇ ತಮ್ಮೊಳಗನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯತತ್ಪರತೆಯಲ್ಲಿ ತೊರಗುವುದಕ್ಕೆ ಸಾಧ್ಯತೆಯನ್ನು ಮಾಡಿಕೊಡ್ತಾ ಇದೆ ಅನ್ನುವಂತಹ ಮಾತಿನೊಂದಿಗೆ ಆ ಎಲ್ಲ ನಮ್ಮ ಧನ್ಯತೆಯ ಭಾವವನ್ನು ಒಟ್ಟುಗೂಡಿಸಿ ಅನ್ನುವ ಹಾಗೆ ನಿಮ್ಮ ಮಾತಿಗೆ ಕಿವಿ ಆಗೋದಕ್ಕೆ ನಾವೆಲ್ಲ ಸಿದ್ಧರಿದ್ದೇವೆ. ದಯವಿಟ್ಟು ಇದೀಗ ತಮ್ಮ ಮಾತಿಗಾಗಿ ವೇದಿಕೆ. ಭಾರತೀಯ ಅಂಗಾಂಗ ದಾನ ದಿನಾಚರಣೆ, ಇಂಡಿಯನ್ ಆರ್ಗನ್ ಡೊನೇಷನ್ ಡೇ, ಇದರ ಪ್ರಯುಕ್ತ ಇವತ್ತು ನಮ್ಮ ಎನೆಪೋಯ ವೈದ್ಯಕೀಯ ಸಂಸ್ಥೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ನಮ್ಮ ಈಗ ತಾನೇ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿರ್ತಕ್ಕಂಥ ಹಾಗೂ ನಮ್ಮ ಜೀವನ ಸಾರ್ಥಕತೆ ಕಾರ್ಯಕ್ರಮದ ಕನ್ವೀನರ್ ಆಗಿರ್ತಕ್ಕಂಥ ಡಾಕ್ಟರ್ ರವಿ ಶೆಟ್ಟಿ ಅವರೇ, ಹಾಗೂ ನಮ್ಮ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಲ್ರವರೇ, ಇಲ್ಲಿಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ CEO ZP ಆದಂಥ ಸನ್ಮಾನ್ಯ ವಿನಾಯಕ್ ಕಾರ್ಬಾರಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ನಮ್ಮ ಇಲಾಖೆಯ ಉಪನಿರ್ದೇಶಕರಾದಂಥ ಡಾಕ್ಟರ್ ಅರುಣ್ ಕುಮಾರ್ ಅವರೇ, ವಿಭಾಗೀಯ ನಮ್ಮ ಸಹ ನಿರ್ದೇಶಕರಾದಂಥ ಡಾಕ್ಟರ್ ಮಲ್ಲಿಕಾ ಅವರೇ, ಹಾಗೂ ನಮ್ಮ ಡಾಕ್ಟರ್ ಅನಿಲ್ ಅವರೇ, ಡಾಕ್ಟರ್ DHO ಆದಂಥ ಡಾಕ್ಟರ್ HR ತಿಮ್ಮಯ್ಯನವರೇ, ಡಾಕ್ಟರ್ ದುರ್ಗಾಪ್ರಸಾದ್ ಅವರೇ, ಡಾಕ್ಟರ್ ಶಿವಪ್ರಕಾಶ್ ಅವರೇ, ಹಾಗೂ ನಮ್ಮ ಎನೆಪೋಯ ಸಂಸ್ಥೆಯ CEO ಅವರು ಕೂಡ ಇದ್ದಾರೆ, ಅವರು ಶ್ರೀಪತಿ ರಾಯರು ಅವರು ಕೂಡ ಉಪಸ್ಥಿತರಿದ್ದಾರೆ, ಹಾಗೂ BMST ಏನು ಸಂಸ್ಥೆ ಇದೆ ಅವರು ನಮ್ಮ ಜೊತೆಯಲ್ಲಿ MOUನ ಮಾಡಿಕೊಂಡಿದ್ದಾರೆ. ಶ್ರೀಮತಿ ಲತಾ, ಶಿ ಈಸ್ ಆಲ್ಸೋ ಕಮ್ ಫ್ರಮ್ ಬ್ಯಾಂಗ್ಳೂರ್, ಮತ್ತು ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳೇ, ಜಿಲ್ಲಾ ಆಡಳಿತದ ಎಲ್ಲ ಅಧಿಕಾರಿಗಳೇ, ಎನೆಪೋಯ ವಿದ್ಯಾಸಂಸ್ಥೆ ಎಲ್ಲ ಮುಖ್ಯಸ್ಥರುಗಳೇ ಹಾಗೂ ಪ್ರಾಧ್ಯಾಪಕರೇ, ಮತ್ತು ಬಂದಿರತಕ್ಕಂಥ ಎಲ್ಲ ಇಲ್ಲಿಯ ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಸ್ ಅವರು ಕೂಡ ಬಂದಿದ್ದಾರೆ, ಡಾಕ್ಟರ್ಸ್ ಬಂದಿದ್ದಾರೆ, ಆಶಾ ಕಾರ್ಯಕರ್ತರು ಬಂದಿದ್ದಾರೆ, ಇತರೆ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರು ಬಂದಿದ್ದಾರೆ, ಮತ್ತು ಎಲ್ಲ ಮಾಧ್ಯಮದ ಸ್ನೇಹಿತರೆ, ಸಹೋದರ ಸಹೋದರಿಯರೇ. ಈಗಾಗಲೇ ನಮ್ಮ ಡಾಕ್ಟರ್ ರವಿ ಶೆಟ್ಟಿ ಅವರು ಈ ಆರ್ಗನ್ ಡೊನೇಷನ್ ಬಗ್ಗೆ ಪ್ರಾಸ್ತಾವಿಕವಾಗಿ ಕೆಲವು ವಿಷಯಗಳನ್ನು ಹೇಳಿದ್ದಾರೆ. ಇದು ನಿಜವಾಗಲೂ ಅತ್ಯಂತ ಒಂದು ಪ್ರಮುಖವಾದಂಥ ವಿಷಯ. ಯಾಕೆಂತ ಹೇಳಿದ್ರೆ, ಇವತ್ತು ನಮ್ಮ ದೇಹದಲ್ಲಿರುವಂಥ ಅಂಗಾಂಗ ಏನಿದೆ, ನಮ್ಮಲ್ಲಿರುವಂಥ ಆರ್ಗನ್ಸ್ ಏನಿದೆ, ಅದು ಇವತ್ತು ನಾವು ತೀರಿ ಹೋದ ನಂತರ ಅನೇಕ ಜನರಿಗೆ ಸಹಾಯ ಮಾಡುವಂಥ ಶಕ್ತಿ ನಮ್ಮಲ್ಲಿರ್ತದೆ. ಆದ್ದರಿಂದ ಏನು ಈ ಅಂಗಾಂಗ ದಾನ ಜೀವನ ಸಂಜೀವನಿ ಅಭಿಯಾನ ಅಂತ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಇದು ನಮ್ಮ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದಕ್ಕೆ ಮತ್ತು ಇದರಿಂದ ಆಗುವಂಥ ಒಂದು ಪ್ರಯೋಜನ ಏನಿದೆ ನಾವು ತಿಳ್ಕೊಳ್ಬೇಕಾಗಿದೆ. ಯಾರಿಗೆ ಬ್ರೈನ್ ಡೆತ್ ಆಗಿರ್ತದೆ, ಆಕ್ಸಿಡೆಂಟಿಂದನೋ ಬೇರೆ ಕಾರಣಗಳಿಂದ ನಾವು ಬ್ರೈನ್ ಡೆಡ್ ಆದಾಗ ನಮಗೆ ಮುಂದೆ ಜೀವ ಉಳಿಯೋದಕ್ಕೆ ಸಾಧ್ಯ ಇರತಕ್ಕಂಥ ಪರಿಸ್ಥಿತಿ, ಖಂಡಿತವಾಗಿ ಅದು ಒಂದು ದುಃಖಕರವಾದಂಥ ಪರಿಸ್ಥಿತಿ, ಕಷ್ಟದ ಪರಿಸ್ಥಿತಿ ಅದು. ಎವ್ರಿ ಫ್ಯಾಮಿಲಿ when they confronted with this brain death in one of their co-members or their family members, it is a very difficult situation. It is a very sad situation. It's a situation which no one wants to be in. ಯಾರು ಅದರಲ್ಲಿ ಇರಬೇಕು ಅಂತ ಇಷ್ಟಪಡೋದಿಲ್ಲ.
ಆದರೆ ಆ ಸಂದರ್ಭದಲ್ಲಿ ನಮ್ಮ ಜೀವ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಇನ್ನೊಬ್ಬರ ಜೀವವನ್ನು ಉಳಿಸುವಂಥ ಶಕ್ತಿ ನಮ್ಮಲ್ಲಿ ಇದೆ ಅಂತ ನಾವು ತಿಳ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಈಗಾಗಲೇ ಡಾಕ್ಟರ್ ರವಿ ಶೆಟ್ಟಿ ಹೇಳಿದ್ರು, ವಿ ಕ್ಯಾನ್ ಸೇವ್ 8 ಪೀಪಲ್ಸ್ ಲೈವ್ಸ್ ಬೈ ಡೊನೇಟಿಂಗ್ ಅವರ್ ಆರ್ಗನ್ಸ್. ನಮ್ಮ ಹಾರ್ಟ್ ಇರ್ಬೋದು, ನಮ್ಮ ಲಂಗ್ಸ್ ಇರ್ಬೋದು, ಕಿಡ್ನೀಸ್ ಇರ್ಬೋದು, ಬೇರೆ ಬೇರೆ ಈ ಥರ ಸ್ಕಿನ್ ಇರ್ಬೋದು, ಬೇರೆ ಬೇರೆ ಸುಮಾರು ಏನೇನಿದೆ ಅದೆಲ್ಲವನ್ನು ಕೂಡ ನಾವು ದಾನ ಮಾಡೋದಕ್ಕೆ ನಾವು ಒಪ್ಕೊಂಡ್ರೆ, ನಮ್ಮ ಕಾರ್ನಿಯಾ ಕೊಟ್ಟರೆ ಕಣ್ಣಿನ ಒಂದು ದೃಷ್ಟಿ ಕೊಡುವಂಥದ್ದಾಗ್ತದೆ. ಈ ಥರದ ಲಿವರ್ ಕೊಟ್ಟರೆ ಆ ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಉಪಯೋಗ ಮಾಡ್ಕೋಬೋದು. ಸೊ ಈ ಥರ ಇದೆಲ್ಲ ಇಟ್ ಕ್ಯಾನ್ ಸೇವ್ ಪೀಪಲ್ಸ್ ಲೈವ್ಸ್. ಆ್ಯಂಡ್ ದ್ಯಾಟ್ ಈಸ್ ಒನ್ ಲೈಫ್ ಸೇವ್ಡ್ ಇಸ್ ಸಚ್ ಅ ಹ್ಯೂಜ್ ಥಿಂಗ್ ಫಾರ್ ದ್ಯಾಟ್ ಫ್ಯಾಮಿಲಿ. ಈಗ ನಾವು ತೀರ್ಕೊಳ್ತಾ ಇದ್ದೀವಿ, ಆದರೆ ಅದರ ಮುಖಾಂತರ ನಮ್ಮ ದೇಹದಿಂದ ಇನ್ನೊಬ್ಬರಿಗೆ ನಾವು ದಾನ ಮಾಡೋದಕ್ಕೆ ಒಪ್ಕೊಂಡ್ರೆ ಅದು ಎಷ್ಟು ಜನರಿಗೆ ನಾವು ಖುಷಿ ಕೊಟ್ಟಂಗೆ ಆಗ್ತದೆ, ಒಂದು ಸಂತೋಷ ಕೊಟ್ಟಂಗೆ ಆಗ್ತದೆ, ಮತ್ತು ಅವರ ಜೀವವನ್ನು ಉಳಿಸ್ದಂಗೆ ಆಗ್ತದೆ. ಸಿ, ವಿ ಆರ್ ಏಬಲ್ ಟು ಸೇವ್ ಸಂಬಡೀಸ್ ಲೈಫ್. ಅದಕ್ಕಿಂತ ದೊಡ್ಡ ಕೆಲಸ ಏನಿದೆ ಹೇಳಿ? ಯಾರೋ ಒಬ್ಬರ ಜೀವವನ್ನು ಉಳಿಸುವಂಥ ಶಕ್ತಿ ಅಥವಾ ಆ ಒಂದು ಕೆಲಸವನ್ನು ಮಾಡಿದ್ರೆ ಅದಕ್ಕಿಂತ ಪುಣ್ಯದ ಕೆಲಸ ಯಾವುದಿಲ್ಲ. ಇವತ್ತು ಅನೇಕ ಕಡೆ ಅನೇಕ ಬೇರೆ ಬೇರೆ, ಅದು ಹಿಂದೂ ಧರ್ಮ ಇರ್ಬೋದು, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮದಲ್ಲಿರ್ಬೋದು, ಕೆಲವರೆಲ್ಲ ಕೊಡಬಾರ್ದು, ಇದು ಕೊಟ್ಟರೆ ಇದರಿಂದ ಇದು ನಮ್ಮ ಧರ್ಮಕ್ಕೆ ವಿರುದ್ಧವಾಗಿದೆ, ಇದು ನಾವು ಮಾಡಬಾರ್ದು ಅಂತಲೂ ಕೂಡ ಯೋಚನೆ ಮಾಡೋರು ಇದ್ದಾರೆ. ಯಾಕಂದರೆ ಅವರ ಧರ್ಮ ಪಾಲನೆ ಪ್ರಕಾರ ಅವರು ಕೆಲವರು ಗುರುಗಳು ಹೇಳ್ಬೋದು, ಪುರೋಹಿತರುಗಳು ಹೇಳ್ಬೋದು, ಪಾದ್ರಿಗಳು ಹೇಳ್ಬೋದು, ಇನ್ನೊಬ್ರು ಹೇಳ್ಬೋದು, ಕೆಲವರು ಹೇಳ್ಬೋದು. ಆದರೆ ಆ ಅವೇರ್ನೆಸ್ ಇವತ್ತು ಆವಾಗ ಆ ಸಂದರ್ಭದಲ್ಲಿ ಟೆಕ್ನಾಲಜಿ ಈ ಥರ ಬೆಳೆದಿರಲಿಲ್ಲ. ಮೆಡಿಕಲ್ ಟೆಕ್ನಾಲಜಿ ಹ್ಯಾಡ್ ನಾಟ್ ಅಡ್ವಾನ್ಸ್ ಟು ದಿಸ್ ಲೆವೆಲ್. ನೋ ರಿಲಿಜನ್ ಕ್ಯಾನ್ ಸೇ that you should not save other people's lives. I don't think any religion or any God will say, don't do this. So I don't think religion can be a barrier. Religion, dharma, ಇದಕ್ಕೆ ಅಡ್ಡ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತ ಹೇಳಿದ್ರೆ ಇದಕ್ಕಿಂತ ಪವಿತ್ರವಾದ ಕೆಲಸ ಏನಿದೆ ಹೇಳಿ? ಪುಣ್ಯದ ಕೆಲಸ ಏನಿದೆ ಹೇಳಿ? ನಾವು ಸ್ವರ್ಗಕ್ಕೆ ಹೋಗಬೇಕು ಅಂತ ನಿಜವಾಗ್ಲೂ ನಮ್ಗೆ ಆಸೆ ಇದ್ದರೆ ಈ ಕೆಲಸ ಮಾಡ್ಬಿಟ್ಟು ಹೋದರೆ ಖಂಡಿತ ನಮ್ಗೆ ಸ್ವರ್ಗ ಸಿಗ್ಬೋದು. ಇಲ್ಲದೆ ಹೋದರೆ ಸ್ವರ್ಗ ಸಿಗ್ತದೋ ಇಲ್ವೋ ಗೊತ್ತಿಲ್ಲ, ಗ್ಯಾರಂಟಿ ಇಲ್ಲ. ಸೊ ಅದಕ್ಕೆ ನಾವು ಇದನ್ನು ಆ ಒಂದು ಅವೇರ್ನೆಸ್ ನಮ್ಮ ಜನರಲ್ಲಿ ಬರಬೇಕು. ಇವತ್ತು ನೋಡಿ, ಕರ್ನಾಟಕದಲ್ಲೇ ಸುಮಾರು 4582 ಜನ ಕಿಡ್ನಿಗೋಸ್ಕರ ಕಾಯ್ತಾ ಇದ್ದಾರೆ, ನಮಗೆ ಕೊಡಿಸಿ ಅಂತ ಕಾಯ್ತಾ ಇದ್ದಾರೆ. ಸುಮಾರು 583 ಲಿವರ್ಗೋಸ್ಕರ ಕಾಯ್ತಾ ಇದ್ದಾರೆ. 133 ಜನ ಹಾರ್ಟ್ಗೋಸ್ಕರ ಅವರು ಆ ಒಂದು ಸಾವು ಬದುಕಿನ ಮಧ್ಯದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಶ್ವಾಸಕೋಶ, ನಮ್ಮ ಲಂಗ್ಸ್ 31 ಜನ, ಇನ್ನು ಇತರೆ ಬೇರೆ ಬೇರೆ ಇದಕ್ಕೆಲ್ಲ, ಇದೆಲ್ಲ ಒಟ್ಟು ಅಗತ್ಯಗಳು. ಇವತ್ತು ನಮ್ಮ ಇರುವಂಥ ಡಿಮ್ಯಾಂಡ್ ಏನಿದೆ ಅದಿದೆ, ನಾವು ಕೊಡೋಕ್ಕಾಗ್ತಾ ಇಲ್ಲ. ಕರ್ನಾಟಕದಲ್ಲಿ ನಾವು ಇಂಪ್ರೂವ್ ಮಾಡ್ತಾ ಇದ್ದೀವಿ. ಈಗಾಗಲೇ ಅವ್ರು ಹೇಳಿದ್ರು, ಕಳೆದ ವರ್ಷ ನಾವು ಇಡೀ ವರ್ಷದಲ್ಲಿ ನಾವು 162 ದಾನಿಗಳು 457 ಅಂಗಾಂಗಗಳನ್ನು 2024ನೇ ಇಸ್ವಿಯಲ್ಲಿ ದಾನ ಮಾಡಿದರು. ಅಂದರೆ 162 donors donated 457 organs last year. This year, just till July itself, already 120 donors have come forward and nearly 326 organs have been donated. So, ಈ ಇಯರಲ್ಲಿ ನಾವು ಅರ್ಧ ವರ್ಷಕ್ಕೇ ಆಲ್ಮೋಸ್ಟು ಕಳೆದ ವರ್ಷದ ಟಾರ್ಗೆಟನ್ನು ಏನು ಮಾಡಿದ್ರು ಅದನ್ನು ಮುಟ್ಟಿದ್ದೇವೆ. ಈ ವರ್ಷ ಖಂಡಿತ ಹೋದ ವರ್ಷಕ್ಕಿಂತ ಹೆಚ್ಚಾಗ್ತಾ ಇದೆ. ಸೊ ದ್ಯಾಟ್ ಇಸ್ ಅ ವೆರಿ ಗುಡ್ ಥಿಂಗ್, ಡೆವಲಪ್ಮೆಂಟ್ ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರುವಂಥದ್ದು. ದಟ್ ಮೀನ್ಸ್ ಮೋರ್ ಆ್ಯಂಡ್ ಮೋರ್ ಪೀಪಲ್ ಆರ್ ಕಮಿಂಗ್ ಫಾರ್ವರ್ಡ್. ಸೊ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ನಮ್ಮ ಜೀವನ ಸಾರ್ಥಕತೆ, ನಮ್ಮ ಸೋಟೋ ಡಿಪಾರ್ಟ್ಮೆಂಟ್ ಆ್ಯಂಡ್ ಆಲ್ ದ ಪೀಪಲ್ ಹೂ ಆರ್ ಕಾಂಟ್ರಿಬ್ಯೂಟಿಂಗ್ ಟು ದಿಸ್, ಪ್ರೈವೇಟ್ ಆ್ಯಂಡ್ ಪಬ್ಲಿಕ್, ಹೂ ಆರ್ ಕಮಿಂಗ್ ಫಾರ್ವರ್ಡ್, ಮುಂದೆ ಬರ್ತಾ ಇದ್ದಾರೆ ಫಾರ್ ದಿಸ್ ಆರ್ಗನ್ ಡೊನೇಷನ್. ಇನ್ನು ಹೆಚ್ಚಾಗಬೇಕು, ಹೆಚ್ಚಾದಷ್ಟು ಒಳ್ಳೆಯದು. ಕರ್ನಾಟಕ ಇವತ್ತು ದೇಶದಲ್ಲೇ ಆರ್ಗನ್ ಡೊನೇಷನಲ್ಲಿ ವಿ ಆರ್ ಇನ್ 2nd or 3rd place. ತಮಿಳುನಾಡು, ಕರ್ನಾಟಕ ಆ್ಯಂಡ್ ತೆಲಂಗಾಣ, ಈ 3 ರಾಜ್ಯಗಳು ಆಲ್ ಫ್ರಮ್ ಸದರ್ನ್ ಸ್ಟೇಟ್ಸೇ ಮುಂದೆ ಇರೋದು ಇವತ್ತು ಆರ್ಗನ್ ಡೊನೇಷನಲ್ಲಿ. ಸೊ ಕರ್ನಾಟಕ ವಿ ಆರ್ ಐದರ್ ಸಮ್ಟೈಮ್ಸ್ 2nd, ಸಮ್ಟೈಮ್ಸ್ 3rd. ಆಮೇಲೆ ಈ ವರ್ಷ ಏನು ಆರ್ಗನ್ ಡೊನೇಷನ್ ಮಾಡುವಂಥ ಪ್ಲೆಜ್ ಏನಿದೆ, ದಟ್ ವಿ ಟೇಕ್ ಅ ಪ್ಲೆಜ್ ದಟ್ ನಮಗೇನಾದರೂ ಆದರೆ
ನಾವೇನಾದರೂ ಬ್ರೈನ್ ಡೆಡ್ ಸಿಚುವೇಶನ್ ಇದ್ದರೆ ಐ ಆಮ್ ವಿಲ್ಲಿಂಗ್ ಟು ಡೊನೇಟ್ ಮೈ ಆರ್ಗನ್ಸ್. ವಿ ಆರ್ ಟೇಕಿಂಗ್ ಅ ಪ್ಲೇಜ್. ಐ ಥಿಂಕ್ ಇವತ್ತು ಕೂಡ some people have come forward to take that pledge. So Karnataka this year in the country we are number 3 in taking the pledge for organ donations, and Government of India also has recognized that. And Varsha tomorrow Government of India is giving us an award for the best state in promoting organ donation. Excellence in organ donation ge Government of India is giving us an award tomorrow, and Dr. Ravi Shetty and our team members will be going there to receive that award. So these are all efforts that we are making. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ಬೈ ಫೋರ್ಸ್ ಮಾಡೋಂಗಿಲ್ಲ. ಇಟ್ ಇಸ್ ನಾಟ್ ಡು ಬೈ ಫೋರ್ಸ್. ಇಟ್ ಹ್ಯಾಸ್ ಟು ಕಮ್ ವಾಲಂಟರಿಲಿ. ಇಟ್ ಹ್ಯಾಸ್ ಟು ಕಮ್ ವಿಲ್ಲಿಂಗ್ಲಿ. ಸ್ವಯಂ ಪ್ರೇರಣೆಯಿಂದ ಆಗಬೇಕು. ಅದನ್ನು ನಾವು ಆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದಕ್ಕೇ ಇವತ್ತು ನಾವು ಇದೆಲ್ಲವನ್ನು ಮಾಡ್ತಾ ಇದ್ದೀವಿ. ಮತ್ತು ಇದರಲ್ಲಿ ನಮಗೆ ಇನ್ನೂ ಹೆಚ್ಚೆಚ್ಚು ಬೇರೆ ಬೇರೆ ರೀತಿಯಲ್ಲಿ ನಾವು ಇದಕ್ಕೆ ಏನು ಸುಲಭ ಆಗುವಂಥದ್ದಕ್ಕೆ ಆರ್ಗನ್ ಡೊನೇಷನ್ ಸುಲಭ ಮಾಡ್ಕೊಳ್ಳೋದಕ್ಕೆ ಆರ್ಗನ್ ರಿಟ್ರೀವಲ್ ಸೆಂಟರ್ಸ್, ಅಂದರೆ ವೇರ್ ವಿ ಕ್ಯಾನ್ ರಿಟ್ರೀವ್ ದ ಆರ್ಗನ್, ದಟ್ ಕೆಪಾಸಿಟಿ ನಾವು ಬಿಲ್ಡ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ನಮ್ಮ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇರುವಂಥ ಎಲ್ಲ ಆಸ್ಪತ್ರೆಗಳು ಅದು ಎಲ್ಲವೂ ಕೂಡ ರಿಟ್ರೀವಲ್ ಸೆಂಟರ್ಸ್ ಆಗಬೇಕು, ಆಗಿದೆ. ಅದನ್ನು ಸ್ಟ್ರೆಂಥನ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಾವು ಪ್ರಯತ್ನ ಮಾಡ್ತೀವಿ. ಹೆಚ್ಚು ಆರ್ಗನ್ ರಿಟ್ರೀವಲ್ ಆಗ್ತಾ ಇಲ್ಲ. ಸೆಂಟರ್ಸ್ ಅಂತ ಮಾಡಿದ್ದೀವಿ, ಬಟ್ ಅಲ್ಲಿರುವಂಥ ನಮ್ಮ ಸಿಬ್ಬಂದಿ ಇರ್ಬೋದು, ನಮ್ಮ ಡಾಕ್ಟರ್ಸ್ ಇರ್ಬೋದು, ಅದನ್ನು ಪ್ರಮೋಟ್ ಮಾಡ್ತಾ ಇಲ್ಲ. ಕನ್ವಿನ್ಸ್ ಮಾಡಬೇಕು. ಯಾರಾದರೂ ಬಂದಿದ್ದರೆ ಆ ಡೋನರ್ ಫ್ಯಾಮಿಲೀಸ್ಗೆ, ನೋಡಿ ಈ ಥರ ಆಗಿದೆ, ಈ ಥರ ಮಾಡಿದ್ರೆ ಒಳ್ಳೆಯದಾಗ್ತದೆ ಅಂತ ಅವ್ರಿಗೆ ಆ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಆ ಹೇಳುವ ಮುಖಾಂತರ ವಿ ಕ್ಯಾನ್ ಕನ್ವಿನ್ಸ್ ದೋಸ್ ಮೆಂಬರ್ಸ್, ಫ್ಯಾಮಿಲಿ ಮೆಂಬರ್ಸ್ ಟು ಅಲೌ ಫಾರ್ ಆರ್ಗನ್ ಡೊನೇಷನ್. ಅದನ್ನು ಮಾಡೋದಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇವತ್ತು ಒಂದು ಒಪ್ಪಂದವನ್ನು ಕೂಡ ಮಾಡ್ತಾ ಇದ್ದೀವಿ ಫ್ರಮ್ BMSTI ಅಲ್ಲ, ಫ್ರಮ್ BMST. ಅದು ಇಟ್ ಇಸ್ ಅ ಪ್ರೈವೇಟ್ NGO ವಿಚ್ ದೇ ಆರ್ ಡೂಯಿಂಗ್ ಲಾಟ್ ಆಫ್ ಗುಡ್ ವರ್ಕ್. ಆ್ಯಂಡ್ ಇವತ್ತು ಅವರು ನಮ್ಮ ಜೊತೆ ಟೈಅಪ್ ಮಾಡಿದ್ದಾರೆ. ಟೈಅಪ್ ಮಾಡಿ ಮಂಗಳೂರು, ಮೈಸೂರು, ಶಿವಮೊಗ್ಗದಲ್ಲಿ ಈ ನಮ್ಮ ಜೊತೆ ಟೈಅಪ್ ಮಾಡಿ ಗ್ರೀಫ್ ಕೌನ್ಸಿಲರ್ಸ್ನು ಕೂಡ ಅಪಾಯಿಂಟ್ ಮಾಡ್ತಾ ಇದ್ವಿ. ಈ ಗ್ರೀಫ್ ಕೌನ್ಸಿಲರ್ಸ್ ಭಾಳ ಮುಖ್ಯ. ಯಾಕಂದರೆ ಅವರು ಹೋಗಿ ಅಡ್ವೈಸ್ ಮಾಡ್ತಾರೆ, ಮಾತಾಡ್ತಾರೆ ಆ ಫ್ಯಾಮಿಲೀಸ್ ಹತ್ರ. ಅಂಥವ್ರು ಬೇಕಾಗ್ತದೆ, ಯಾಕಂದರೆ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಹೇಳಬೇಕಾಗ್ತದೆ. ಆಮೇಲೆ ವಾಲಂಟ್ರಿಲಿ ಅವ್ರಿಗೆ ಬಿಟ್ಟಿರೋದು ವಿಚಾರ. ಸೊ ಗ್ರೀಫ್ ಕೌನ್ಸಿಲರ್ಸನ್ನು ಕೂಡ ಅವ್ರ ಜೊತೆ ನಾವು ಟೈಅಪ್ ಮಾಡಿ ಮಾಡ್ತಾ ಇದ್ದೀವಿ. ಆಮೇಲೆ ಇದರಲ್ಲಿ ಏನಿದೆ, ಏನು ನಮ್ಮ ಲ್ಯಾಬ್ಗಳೇನಿದೆ ಅದನ್ನು ಈಗಾಗಲೇ ಡಾಕ್ಟರ್ ರವಿ ಶೆಟ್ಟಿ ಹೇಳಿದ್ರು. ಸ್ಥಳೀಯವಾಗೇ ಏನು ಪರೀಕ್ಷೆಗಳು ಮಾಡಬೇಕು, ಟೆಸ್ಟ್ ಮಾಡಬೇಕು, ಕ್ರಾಸ್ ಮ್ಯಾಚಿಂಗ್ ಆಗಬೇಕಾಗ್ತದೆ. ಆ ಕ್ರಾಸ್ ಮ್ಯಾಚಿಂಗ್ ಟೆಸ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಇಲ್ಲಿ ಸ್ಯಾಟಲೈಟ್ ಲ್ಯಾಬ್ಸನ್ನು ಇವತ್ತು ಸ್ಥಾಪನೆ ಮಾಡ್ತಾ ಇದ್ದೀವಿ. ಮಂಗಳೂರು ವೆನ್ಲಾಕ್ ಹಾಸ್ಪಿಟಲ್ ಆ್ಯಂಡ್ ಇನ್ 2 other hospitals. So our satellite labs also, we are tying up with BMST to set up those satellite labs, so that for that blood test you have to send it all the way to Bangalore for it to be verified for cross matching. Instead of that, in ಮುಂದೆ ಮಂಗಳೂರಿನಲ್ಲಿ ಇಲ್ಲೇ ನಮ್ಮ ಆಸ್ಪತ್ರೆಯಲ್ಲೇ ಮಾಡೋದಕ್ಕೆ ಆ ಸೌಲಭ್ಯವನ್ನು ಇವತ್ತು ಪ್ರಾರಂಭ ಆಗ್ತಾಯಿದೆ. ಅದು ಒಂದು ಖಂಡಿತವಾಗಿಯೂ ಅನುಕೂಲ ಆಗುವಂಥದ್ದು. ಸೊ ಈ ರೀತಿ ನಾವು ಅನೇಕ ಒಂದು ಕಾರ್ಯಕ್ರಮಗಳನ್ನು ಇದನ್ನು ಪ್ರಮೋಟ್ ಮಾಡೋದಕ್ಕೆ ನಾವು ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ದಾನಿ ಕುಟುಂಬಗಳೇನಿದೆ ಅವರಿಗೆ ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ ವರ್ಷದಿಂದ ನಾವು ಪ್ರಾರಂಭ ಮಾಡೋದು ಏನಂತ ಹೇಳಿದ್ರೆ, ಯಾರ್ಯಾರು ಮುಂದೆ ಬಂದು ಹೂ ಆರ್ ಡೂಯಿಂಗ್ ದಿಸ್ ಟ್ರೆಮೆಂಡಸ್ ವರ್ಕ್, ದಿಸ್ ಟು ಅಲೌ ಫಾರ್ ಆರ್ಗನ್ ಡೊನೇಷನ್, ಆ ಫ್ಯಾಮಿಲೀಸ್ಗೆ ಗೌರ್ಮೆಂಟ್ ಕಡೆಯಿಂದ ಸರ್ಟಿಫಿಕೇಟ್ ಸೈನ್ಡ್ ಬೈ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. We honor each and every family which decide to donate organs to for organ donation. So on every Republic Day, Independence Day, they are honored by either the chief minister or the district minister in the districts. They will be called for the function. Even in Mangalore, ನಾವು ಕರೆದು ನಮ್ಮ ರಿಪಬ್ಲಿಕ್ ಡೇ ಪ್ರೋಗ್ರಾಮಲ್ಲೂ ಮಾಡಿದ್ದೀವಿ, ಇಂಡಿಪೆಂಡೆನ್ಸ್ ಡೇ ಅಲ್ಲೂ ಮಾಡಿದ್ದೀವಿ. ಕರ್ನಾಟಕದಲ್ಲೂ ಬೆಂಗಳೂರಲ್ಲೂ ಮಾಡ್ತೇವೆ. ಎಲ್ಲ ಡಿಸ್ಟ್ರಿಕ್ಟ್ಸಲ್ಲಿ ಮಾಡ್ತಾ ಇದ್ದೀವಿ. ಜಸ್ಟ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡೋದಕ್ಕೆ ಅಷ್ಟೇ. ದಿಸ್ ನಥಿಂಗ್ ಎಲ್ಸ್ ವಿ ಕ್ಯಾನ್ ಡೂ, ಓನ್ಲಿ ವಿ ಕ್ಯಾನ್ ಅಪ್ರಿಷಿಯೇಟ್. ಯಾಕಂದರೆ ಅವರು ಈಗೆಲ್ಲ ಅನೇಕ ಕುಟುಂಬದವ್ರು ಬಂದಿದ್ದಾರೆ ಇಲ್ಲಿ, ಅವರಿಗೆ ನಾವು ಗೌರವ ಕೊಟ್ಟು ಅವರನ್ನು ನೋಡಿ ಬೇರೆಯವರು ಕೂಡ ಕಲಿತ್ಕೊಂಡು ನಾವು ಅದೇ ಸಂದರ್ಭದಲ್ಲಿದ್ದಾಗ ನಾವು ಅದೇ ಥರ ತೀರ್ಮಾನ ಮಾಡುವಂಥದ್ದಕ್ಕೆ ಆ ಇನ್ಸ್ಪಿರೇಷನ್ ಸಿಗಬೇಕು ಅಂತ ಹೇಳಿ ಆ ರೀತಿಯಾಗಿ ಮಾಡ್ತಾ ಇದ್ದೀವಿ. ಸೊ ಇವತ್ತು ಕೂಡ ಇದೆಯಲ್ಲ, ಇವತ್ತು
ಇವತ್ತು ಟುಡೇ ವಿ ಆರ್ ಆನರಿಂಗ್ 15 such families on the stage who have approve or given consent for organ donation. ಅದು 15 ಕುಟುಂಬಗಳನ್ನ ಅವ್ರನ್ನ ನಾವು ಕರೆಸಿದ್ದೀವಿ, ಅವ್ರನ್ನ ಗೌರವಿಸ್ತಾ ಇದ್ದೀವಿ ಮತ್ತು ಅವರಿಗೆ ನಮ್ಮ ಅಪ್ರಿಸಿಯೇಷನನ್ನು ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಯಾಕಂದರೆ ಇಷ್ಟು ಕನಿಷ್ಠ ಮಾಡುವಂಥದ್ದು ಇನ್ನು ನಾವು ಬೇರೆ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಅವ್ರ ಜೀವವನ್ನು ಉಳಿಸೋಕ್ಕೆ ಆಗಲಿಲ್ಲ ಅವರ ಫ್ಯಾಮಿಲಿ ಮೆಂಬರ್ಸ್. ಬಟ್ ಇವತ್ತು ಅವ್ರಿಗೆ ಆ ಗೌರವವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ನಮ್ಮ ಉದ್ದೇಶ ಇನ್ನು ಹೆಚ್ಚೆಚ್ಚು ಇದರಲ್ಲಿ ಆಗಬೇಕು. ವಿಶೇಷ ಏನಂತ ಹೇಳಿದ್ರೆ ಈ ಆರ್ಗನ್ ಡೊನೇಷನ್ ಮಾಡೋದಕ್ಕೆ ಮುಂದೆ ಬಂದಿರೋದರಲ್ಲಿ ನಮ್ಮ ಗಂಡಸರಿಗಿಂತ ಅಲ್ವಾ more females have come forward to give organ donations than males. ಅದೊಂದು ಡೇಟಾ ನಮ್ಮ ಮುಂದೆ ಇರುವಂಥದ್ದು. ದಟ್ ಮೀನ್ಸ್ ಇಟ್ ಗೋಸ್ ಟು ಶೋ that somewhere the men also will have to ಅವ್ರಿಗೂ ಕೂಡ ಸ್ವಲ್ಪ ಇನ್ಸ್ಪಿರೇಷನ್ ಹೆಚ್ಚು ಮಾಡಬೇಕಾಗ್ತದೆ. ಅದಕ್ಕೆ ನನ್ನ ಅಭಿನಂದನೆಗಳು ಎಲ್ಲರೂ ಕೂಡ, ಮಹಿಳೆಯರಿಗೆ ಪುರುಷರಿಗೆ ಎಲ್ರಿಗೂ ನನ್ನ ಅಭಿನಂದನೆಗಳು. ತಾವು ಯಾರ್ಯಾರು ಇವತ್ತು ಆರ್ಗನ್ ಡೊನೇಟ್ ಮಾಡೋದಕ್ಕೆ ಸೈನ್ ಅಪ್ ಮಾಡ್ಕೊಂಡಿದ್ದೀರಾ ಮತ್ತು ಇವತ್ತು first degree family members have taken a decision, supposing they have given brain dead donation, in their family if someone becomes brain dead, they get priority in the organ allocation. But who gives life donation also kidney, if the kidney fails, even she will get priority. ಇನ್ನೊಂದು ಏನಂತ ಡಿಸೈಡ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಯಾರ್ಯಾರು ಈ ಥರ, ಯಾಕಂದರೆ ನಾವು ದಾನಿಗಳಿಗೆ ಬೇರೆ ಏನು ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ಹಣ ಕೊಡುವಂಥದ್ದಾಗಲಿ ನಗದು ಕೊಡೋದಂತಾಗಲಿ ಬೇರೆ ನಾವು ಅವ್ರಿಗೆ ಕಾಂಪನ್ಸೇಟ್ ಮಾಡುವಂಥದ್ದು ಏನೂ ಇಲ್ಲ. ಬಿಕಾಸ್ ವಿ ಆರ್ ನಾಟ್ ಅಲೌಡ್ ಟು ಡೂ ದ್ಯಾಟ್. ದೇ ಶುಡ್ ನಾಟ್ ಬಿ ಎನಿ ಟ್ರೇಡ್ ಇನ್ ಆರ್ಗನ್ಸ್ ಅಂತ, ಅಥವಾ ಅದಕ್ಕೆ ನಾವು ಈ ಆಮಿಷ್ಗಳು ಕೊಡಬಾರ್ದು ಅಂತ ಇದೆ. ಆದರೆ ಒಂದೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಯಾರ್ಯಾರು ಆರ್ಗನ್ ಡೋನರ್ಸ್ ಇರ್ತಾರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಅವ್ರಿಗೆ ಅದೇ ಸನ್ನಿವೇಶ ಏನಾದರೂ ಬಂದಾಗ, ಅವ್ರಿಗೇನಾದರೂ ಆರ್ಗನ್ಸ್ ಸಿಗಬೇಕು ಅಂತ ಸನ್ನಿವೇಶ ಬಂದಾಗ ಅವ್ರಿಗೆ ಬೇರೆ ಕಡೆ ಬೇರೆ ಆರ್ಗನ್ ಕೊಡೋದ್ರಲ್ಲಿ ಅವ್ರಿಗೆ ಟಾಪ್ ಪ್ರಯಾರಿಟಿಯನ್ನು ನೀಡ್ತಕ್ಕಂಥದ್ದಕ್ಕೆ ನಾವು ತೀರ್ಮಾನ ಮಾಡಿದ್ವಿ. ಸೊ ದೇ ಗೆಟ್ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಬೇಕಾದಾಗ. ಯಾಕಂದರೆ ಅವರು ಒಪ್ಕೊಂಡು ಕೊಟ್ಟಿದ ಮೇಲೆ ಬೇರೆ ಸಂದರ್ಭದಲ್ಲಿ ಅವ್ರಿಗೆ ಅಗತ್ಯತೆ ಇದ್ದಂಥ ಸಂದರ್ಭ ಬಂದಾಗ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಆವಾಗ ನಾವು ಅವ್ರಿಗೆ ಟಾಪ್ ಪ್ರಯಾರಿಟಿ ಕೊಟ್ಟು ಅದನ್ನು ಕೊಡುವಂಥದ್ದಕ್ಕೆ ನಾವು ಮಾಡ್ತಕ್ಕಂಥ ತೀರ್ಮಾನ ತೊಗೊಂಡಿದ್ದೀವಿ ಅಂತ ಸಂದರ್ಭದಲ್ಲಿ ಹೇಳಿ, ಇನ್ನು ಹೆಚ್ಚು ಭಾಷಣ ಮಾಡಿದೆ ಎಲ್ಲವನ್ನು ಹೇಳಿದ್ದೇನೆ. ಇವತ್ತು ನಮ್ಮ ಎನೋಪೋಯ ಸಂಸ್ಥೆಯವರಿಗೂ ಕೂಡ ನನ್ನ ವಿಶೇಷ ಧನ್ಯವಾದ. ಇವತ್ತು ಅವರು ಇದನ್ನು ಹೋಸ್ಟ್ ಮಾಡಿ, ಯಾಕಂದರೆ ದೇರ್ ಮೆನಿ ಪೀಪಲ್ ಹೂ ಆರ್ ವರ್ಕಿಂಗ್ ಹಿಯರ್, ದೇರ್ ಮೆನಿ ಡಾಕ್ಟರ್ಸ್ ಹೂ ಆರ್ ವರ್ಕಿಂಗ್ ಇನ್ ದ ಹಾಸ್ಪಿಟಲ್, ಮೆನಿ ಸ್ಟೂಡೆಂಟ್ಸ್ ಆಲ್ಸೋ ಹೂ ಆರ್ ಸ್ಟಡಿಂಗ್ ಇನ್ ದಿಸ್ ಇನ್ಸ್ಟಿಟ್ಯೂಷನ್. ಸೊ ನೀವುಗಳು, ಯು ಆಲ್ ಶುಡ್ ಬಿಕಮ್ ಅಂಬಾಸಿಡರ್ಸ್ ಫಾರ್ ಆರ್ಗನ್ ಡೊನೇಷನ್, because doctors can inspire and convince families to do organ donation. That is also something that all doctors should keep in mind, doctors and nurses. Yakandre when they speak to family members, they can ಅವ್ರಿಗೆ ಹೇಳುವಂಥದ್ದಕ್ಕೆ ಸಾಧ್ಯ ಆಗ್ತದೆ. ಸೊ ನೀವುಗಳು ಕೂಡ, you should all take a pledge to be part of this program and to also take a pledge that in that situation we are also ready to give our organs. ಸೊ ಈ ಥರ ಹೇಳಿ ಇವತ್ತು ಎನಪೋಯ ಸಂಸ್ಥೆಯವರಿಗೆ ನನ್ನ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಆಯೋಜನೆ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಇಲಾಖೆಯ ನಮ್ಮ ಡಿಪಾರ್ಟ್ಮೆಂಟ್, ಸೋಟೋ ಡಿಪಾರ್ಟ್ಮೆಂಟ್ ಏನಿದೆ, ಕೋಆರ್ಡಿನೇಟರ್ಸು, ಇನ್ಫ್ಯಾಕ್ಟ್ ಬೆಸ್ಟ್ ಪರ್ಫಾರ್ಮಿಂಗ್ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಅವಾರ್ಡ್ ಆಲ್ಸೋ ಇಸ್ ಬಿಂಗ್ ಗಿವನ್ ಟು ಕರ್ನಾಟಕ ಟುಮಾರೋ ಫ್ರಮ್ ಹುಬ್ಳಿ ಧಾರವಾಡ. ಕೋಆರ್ಡಿನೇಟರ್ ಆಫ್ ಹುಬ್ಳಿ ಧಾರವಾಡ is getting the best transplant coordinator award tomorrow in Delhi. So Karnataka, we are doing good, we will continue to improve ಅಂತ ಹೇಳಿ ಇವತ್ತು ಎಲ್ರಿಗೂ ಕೂಡ ಬಂದಿರತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರಿಗೆ, ಸಹೋದರರಿಗೆ ಎಲ್ಲರೂ ಕೂಡ ನನ್ನ ಧನ್ಯವಾದ ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅನುಭವದ ಹೂರಣವನ್ನು ಉಣಬಡಿಸಿದ್ದಕ್ಕೆ ಮಾನ್ಯ ಸಚಿವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಅಂಧತ್ವದ ಪರದೆ ನಮ್ಮನ್ನು ಕಣ್ಬಿಟ್ಟು ನೋಡೋದಕ್ಕೆ ಬಿಡೋದಿಲ್ಲ ಬಂಧುಗಳೇ. ಹೃದಯ ವೈಶಾಲ್ಯತೆಯ ದಾರಿದ್ರ್ಯ ತೊಲಗಬೇಕು. ಜೀವ ಕಳ್ಕೊಳ್ಳೋ ಸಂದರ್ಭದಲ್ಲಿ ಜೀವನ ಕರುಣಿಸೋದಕ್ಕೆ ಸಾಧ್ಯತೆ ಆಗೋದಿದ್ರೆ ಅದು ಖಂಡಿತ ನಮ್ಮಿಂದ. ನಂಬಿಕೆಗೆ ಕಟ್ಟು ಬಿದ್ದು ಕುಂಠಿತ ಆಗೋದು ಬೇಡ. ಮಾನವೀಯತೆಯ ಶುದ್ಧಾಚಾರ ಅದು ನಮ್ಮೊಳಗನ್ನು ಶುದ್ಧೀಕರಿಸಿದರೆ ಎಲ್ಲರೂ ಚೆನ್ನಾಗಿರೋದಕ್ಕೆ ಸಾಧ್ಯ ಆಗ್ತದೆ. ನಗೋಣ, ನಗು ಅರಳಿಸೋಣ. ಅಳಿಸೋದಕ್ಕೆ ಆಗ್ತದೆ, ನಗಿಸೋದಕ್ಕೆ ಯಾಕಾಗೋದಿಲ್ಲ? ಆ ಬಗ್ಗೆ ನಾವು ಯೋಚಿಸೋಣ ಬಂಧುಗಳೇ. ಆ ನೆಲೆಯಲ್ಲಿ ಯೋಚಿಸಿಬಿಟ್ಟು ಒಂದಿಷ್ಟು ಮನುಷ್ಯತ್ವವನ್ನು ನಮ್ಮೊಳಗೆ ರೂಢಿಸಿಕೊಳ್ಳೋಣ ಅಂತ ಹೇಳ್ತಾ, ಅಂಗಾಂಗ ದಾನ ಮಾಡಿದವರ ಆ
ಕುಟುಂಬದವರನ್ನು ಗುರುತಿಸಿ ಗೌರವಿಸತಕ್ಕಂಥ ಕಾರ್ಯಕ್ರಮ ಇದೀಗ ಬಂಧುಗಳೇ. ನಾನು ಹೆಸರು ಓದಿ ಹೇಳ್ತೇನೆ, ಅವರು ದಯವಿಟ್ಟು ಸಂಬಂಧಪಟ್ಟವರು ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ರೇಖಾ ಅವರ ಸಂಬಂಧಿ ಸಹೋದರ ಶೇಷಾದ್ರಿ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಗೀತಾ ಯಾನಿ ಕಲಾವತ್ ಅವರ ಮಗ ಹಿತೇಶ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಸುಧೀಶ್ KP ಅವರ ಧರ್ಮಪತ್ನಿ ಮಿನಿ ಸುಧೀಶ್ ಅವರು ವೇದಿಕೆಗೆ ಬರಬೇಕು. ಸುಶೀಲಾ ಅವರ ಮಗಳು ಭವ್ಯ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ರಾಘವೇಂದ್ರ ಅವರ ಕಸಿನ್ ಬ್ರದರ್ ಕಾರ್ತಿಕ್ ಅವರು ವೇದಿಕೆಗೆ ಬರಬೇಕು. ಹಾಗೆಯೇ ಪ್ರಸನ್ನ AV ಅವರ ಗಂಡ ಅರವಿಂದಾಕ್ಷಣ್ ಅವರು ವೇದಿಕೆಗೆ ಬರಬೇಕು. ಪ್ರಥಮ್ ಅವರ ತಂದೆ ವಾಮನ್ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ರಮೇಶ್ SC ಅವರ ಧರ್ಮಪತ್ನಿ ಸವಿತಾ ಅವರು ವೇದಿಕೆಗೆ ಬರಬೇಕು. ದರ್ಶನ್ S ಕುಂಬಾರ್ ಅವರ ತಾಯಿ ದ್ರಾಕ್ಷಾಯಣಮ್ಮ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ರಾಮಚಂದ್ರ ಸ್ವರ್ಣ ಅವರ ಧರ್ಮಪತ್ನಿ ಮಂಜುಳಾ ಅವರು ವೇದಿಕೆಗೆ ಬರಬೇಕು. ರವಿ ಕುಲಾಲ್ ಅವರ ಧರ್ಮಪತ್ನಿ ತುಳಸಿ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮಂಜುನಾಥ್ C ಅವರ ಮಗ ಸಂಜು ಅವರು ವೇದಿಕೆಗೆ ಬರಬೇಕು. ಲೋಕೇಶ್ ಕಿಣೆ ಅವರ ಧರ್ಮಪತ್ನಿ ಪೂರ್ಣಿಮಾ ಅವರು ವೇದಿಕೆಗೆ ಬರಬೇಕು. ನಿತೀಶ್ N ಅವರ ಧರ್ಮಪತ್ನಿ ಶೈಲಜಾ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ನಾವು ಇದೀಗ ಇವರುಗಳನ್ನು ದೇವರು ಅನ್ನತಕ್ಕಂಥ ನೆಲೆಯಲ್ಲಿ ನಾವು ಈ ಅಂಗಾಂಗ ದಾನ ಮಾಡಿದವರು ನಾವು ಗುರುತಿಸೋದಕ್ಕೆ ಗೌರವಿಸೋದಕ್ಕೆ ಸಾಧ್ಯತೆ ಇದೆ. ಬಂಧುಗಳೇ, ರೇಖಾ ಅವರು ಸಾವಿನಲ್ಲಿ ಸಾರ್ಥಕತೆಯನ್ನು ಬೆಳಗಿದವರು. ಶಿವಮೊಗ್ಗ ಜಿಲ್ಲೆಯ ರಾಗಿಗುಡ್ಡೆಯ 41 ವರ್ಷದ ರೇಖಾ ಬಹಳ ಕಷ್ಟದ ಜೀವನವನ್ನು ನಡೆಸಬೇಕಾಯಿತು. ನಮ್ಮ ಸನ್ಮಾನ್ಯ ಸಚಿವರಾದ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರು ನೆರವೇರಿಸಿಕೊಳ್ಬೇಕು. ಹಾಗೆ ಎಲ್ಲ ವೇದಿಕೆ ಗಣ್ಯ ಅತಿಥಿಗಳು ಇವರೊಂದಿಗೆ ಕೈ ಜೋಡಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ರೇಖಾ ಅವರ ಯಕೃತ್ ಮತ್ತು ಕಣ್ಣುಗಳನ್ನು ದಾನ ಮಾಡಲಾಗಿದೆ. ಆ ಮೂಲಕ ರೇಖಾ ಅವರು ಸಾವಿನಲ್ಲಿ ಕೂಡ ಜೀವದಾನಿಯಾಗಿ ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಅವರ ಸಹೋದರ ಶೇಷಾದ್ರಿ ಅವರನ್ನು ಈ ಹೊತ್ತು ನಾವು ಗೌರವಿಸ್ತಾ ಇದ್ದೇವೆ. ಬಂಧುಗಳೇ, ಸುಧೀಶ್ KP ಅವರು ಅವರ ಧರ್ಮಪತ್ನಿ ವೇದಿಕೆಯಲ್ಲಿದ್ದಾರೆ, ಮಿನಿ ಸುಧೀಶ್. ಹಾಗೆ ಗೀತಾ ಯಾನೆ ಕಲಾವತ್ ಅವರು ಅವರ ಮಗ ಹಿತೇಶ್ ವೇದಿಕೆಯಲ್ಲಿದ್ದಾರೆ. ಗೀತಾ ಯಾನೆ ಕಲಾವತ್ 42 ವರ್ಷ ವಯಸ್ಸಿನವರು, ಗೃಹಿಣಿ ಆಗಿದ್ದವರು. ರಸ್ತೆ ಅಪಘಾತದಲ್ಲಿ ಅವರು ತುಂಬ ತೊಂದರೆ ಅನುಭವಿಸಿದ್ರು. ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೂ ಕೂಡ ಫಲಕಾರಿ ಆಗದೆ ಅವರು ಅವರ ಸಂಬಂಧಿಕರ ಒಪ್ಪಿಗೆಯನ್ನು ಪಡೆದು ಹೃದಯ ಕವಾಟಗಳು, ಯಕೃತ್, ಮೂತ್ರಪಿಂಡಗಳು ಮತ್ತು ಕಣ್ಣುಗಳನ್ನು ದಾನ ಮಾಡಿ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಿದ್ದಾರೆ. ಬಂಧುಗಳೇ, ಅವರ ಕುಟುಂಬದವರನ್ನು ನಾವು ಇವತ್ತು ಗುರುತಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಹಾಗೆ ಸುಧೀಶ್ KP ಅವರ ಧರ್ಮಪತ್ನಿ ಮಿನಿ ಸುಧೀಶ್ ಅವರು ವೇದಿಕೆಯಲ್ಲಿದ್ದಾರೆ. ಅವರು ಜೀವದಾನದಿಂದ ನಿತ್ಯ ಜೀವಿಯಾಗಿ ಬದುಕಿದವರು. ಅವರು ಏನಪ್ಪೋಯ ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಮೆದುಳು ನಿಷ್ಕ್ರಿಯ ಆಯಿತು. ಆ ಸಂದರ್ಭ ಕಿಡ್ನಿಗಳು, 2 ಕಿಡ್ನಿ ಮತ್ತು ಕಣ್ಣುಗಳನ್ನು ದಾನವಾಗಿ ನೀಡಿದ್ದಾರೆ. ಆ ನೆಲೆಯಲ್ಲಿ ಇನ್ನಷ್ಟು ಜೀವಗಳಿಗೆ ಬೆಳಕಾಗೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತಾ ಇದ್ದೇನೆ. ಆ ಬಳಿಕ ಸುಶೀಲಾ ಅವರ ಮಗಳು ಭವ್ಯ ವೇದಿಕೆಯಲ್ಲಿದ್ದಾರೆ. ಮರಣಾನಂತರ ಕೂಡ ಜೀವದಾನ ನೀಡಿದಂತಹ ಮಾತೃ ಸ್ವರೂಪಿ. ಬಹುಶಃ ಅವರು ಕೂಡ ಮೆದುಳು ನಿಷ್ಕ್ರಿಯಗೊಂಡು ಮಣಿಪಾಲ ಆಸ್ಪತ್ರೆಗೆ ಸೇರಿ ಅಲ್ಲಿ ತಮ್ಮ ಜೀವನವನ್ನು ಕಳ್ಕೊಂಡವರು. ರಾಘವೇಂದ್ರ ಅವರು ವೇದಿಕೆಗೆ ಬಂದಿದ್ದಾರೆ. ಸುಶೀಲ ಅವರು 2 ಕಿಡ್ನಿಗಳು ಮತ್ತು ಕಣ್ಣುಗಳನ್ನು ದಾನವಾಗಿ ನೀಡಿದ್ದಾರೆ. ಬಂಧುಗಳೇ, ಇದೀಗ ರಾಘವೇಂದ್ರ ಅವರ ಕಸಿನ್ ಬ್ರದರ್ ಕಾರ್ತಿಕ್ ಅವರು ವೇದಿಕೆಯಲ್ಲಿದ್ದಾರೆ. ಅವರು ಕೂಡ ಮೆದುಳು ನಿಷ್ಕ್ರಿಯ ಆದದರ ಪರಿಣಾಮವಾಗಿ ಅವರ ಶ್ವಾಸಕೋಶ, ಯಕೃತ್, 2 ಕಿಡ್ನಿಗಳು, ಕಣ್ಣುಗಳು ಹಾಗೂ ಚರ್ಮ ಇವನ್ನು ದಾನವಾಗಿ ನೀಡಿ ಇನ್ನುಳಿದಂತಹ ಜೀವಗಳಿಗೆ ಬೆಳಕಾಗಿದ್ದಾರೆ ಅನ್ನತಕ್ಕಂಥ ಒಂದು ಸಂದರ್ಭವನ್ನು ಈ ಹೊತ್ತು ಸ್ಮರಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಪ್ರಸನ್ನ AV ಅವರ ಅರವಿಂದಾಕ್ಷಣ್ ಗಂಡ ಬಂದಿದ್ದಾರೆ.
ಕೇರಳದ ಪಾಲಕ್ಕಾಡ್ ನಿವಾಸಿ ಪ್ರಸನ್ನ ಅವರು ತೀವ್ರ ತಲೆನೋವಿನಿಂದ ಬಳಲಿದ್ದು ಆ ನೆಲೆಯಲ್ಲಿ ಇಂಡಿಯಾನಾ ಆಸ್ಪತ್ರೆಗೆ ದಾಖಲಾಗಿದ್ದರೂ ಕೂಡ ಮೆದುಳು ನಿಷ್ಕ್ರಿಯವಾಗಿ ಜೀವನವನ್ನು ಕಳ್ಕೊಂಡ ಸಂದರ್ಭದಲ್ಲಿ 2 ಕಿಡ್ನಿಗಳು ಹಾಗೂ ಕಣ್ಣುಗಳನ್ನು ದಾನವಾಗಿ ನೀಡಿ ಇನ್ನೊಬ್ಬರ ಬದುಕಿಗೆ ಬೆಳಕಾಗಿದ್ದಾರೆ. ಹಾಗೆಯೇ ಪ್ರಥಮ್ ಅವರು ಬಂಟ್ವಾಳ BC ರೋಡ್ ನಿವಾಸಿ 26 ವರ್ಷದ ವಯಸ್ಸಿನ ವಕೀಲ ಪ್ರಥಮ್ ಅವರು ಕೂಡ ಬೈಕ್ ಆಕ್ಸಿಡೆಂಟ್ನಿಂದಾಗಿ ತೊಂದರೆಯನ್ನು ಅನುಭವಿಸಿ AG ಆಸ್ಪತ್ರೆಗೆ ದಾಖಲಾಗಿದ್ದರೂ ಕೂಡ ಅವರನ್ನು ಆ ನೆಲೆಯಲ್ಲಿ ಉಳಿಸೋದಕ್ಕೆ, ಮೆದುಳು ನಿಷ್ಕ್ರಿಯ ಆಯಿತು, ಉಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಲಿವರ್, 2 ಕಿಡ್ನಿಗಳು ಮತ್ತು ಕಣ್ಣುಗಳನ್ನು ದಾನ ನೀಡಿದ್ದಾರೆ. ಅವರ ತಂದೆ ವಾಮನ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಂಧುಗಳೇ. ಹಾಗೆಯೇ ರಮೇಶ್ SSC ಅವರು LIC ಏಜೆಂಟ್ ಆಗಿದ್ದವರು, ಶಿವಮೊಗ್ಗ ಜಿಲ್ಲೆಯವರು. ಮಣಿಪಾಲ್ ಆಸ್ಪತ್ರೆ ಬೆಂಗಳೂರು ಇಲ್ಲಿಗೆ ಅವರು ದಾಖಲಾದರೂ ಕೂಡ ಮೆದುಳು ನಿಷ್ಕ್ರಿಯಗೊಂಡವರನ್ನು ಬದುಕಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭ ಯಕೃತ್, ಮೂತ್ರಪಿಂಡಗಳು, ಹೃದಯದ ಕವಾಟಗಳು, ಚರ್ಮಗಳನ್ನು ದಾನ ಮಾಡಿದ್ದಾರೆ. ಅವರ ಧರ್ಮಪತ್ನಿ ಸವಿತಾ ಅವರು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆಯೇ ದರ್ಶನ್ S ಕುಂಬಾರ್ ಅವರು ಕೂಡ ನಮ್ಮ ಫೋರ್ಟಿಸ್ ಆಸ್ಪತ್ರೆ ನಾಗರಬಾವಿ ಇಲ್ಲಿಗೆ ದಾಖಲಾಗಿದ್ದರೂ ಕೂಡ ಅವರನ್ನು ಉಳಿಸಿಕೊಳ್ಳೋದಕ್ಕೆ ಆ ನೆಲೆಯಲ್ಲಿ ಸಾಧ್ಯ ಆಗಲಿಲ್ಲ. ಹಾಗಾಗಿ ಯಕೃತ್, ಶ್ವಾಸಕೋಶ, ಮೂತ್ರಪಿಂಡಗಳು, ಹೃದಯದ ಕವಾಟಗಳು, ಚರ್ಮ ಮತ್ತು ಕಣ್ಣುಗಳನ್ನು ದಾನ ಮಾಡಿ ಮತ್ತೊಬ್ಬರ ಜೀವನಕ್ಕೆ ಬೆಳಕಾಗಿದ್ದಾರೆ. ಅವರ ತಾಯಿ ದ್ರಾಕ್ಷಾಯಣಮ್ಮ ಇವತ್ತಿನ ನಮ್ಮ ವೇದಿಕೆಗೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರಾಮಚಂದ್ರ ಸುವರ್ಣ, ಮೈಸೂರು ನಿವಾಸಿ ರಾಮಚಂದ್ರ ಸುವರ್ಣ ಅವರು TVS ಕಂಪನಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದವರು. ಇವರು ಕೂಡ ರಸ್ತೆಯಲ್ಲಿ ಸಂಭವಿಸಿದ ಅಪಘಾತದಲ್ಲಿ ತೀವ್ರ ಗಾಯಗೊಂಡು ಮೈಸೂರಿನ ಅಪೋಲೋ BGS ಆಸ್ಪತ್ರೆಗೆ ದಾಖಲಾಗಿದ್ದರೂ ಕೂಡ ಅವರನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭ ಅವರ ಹೃದಯ, ಯಕೃತ್, ಶ್ವಾಸಕೋಶ, ಮೂತ್ರಪಿಂಡಗಳು ಹಾಗೂ ಕಣ್ಣುಗಳನ್ನು ದಾನ ನೀಡಲಾಗಿದೆ. ಮಂಜುಳಾ ಧರ್ಮಪತ್ನಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಂಧುಗಳೇ. ಎಲ್ಲ ದಾನಿಗಳನ್ನು ನಾವು ಗುರುತಿಸ್ತಾ ಇದ್ದೇವೆ. ಹಾಗೆ ಮಂಜುನಾಥ್ C ಇವರು ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದವರು, ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನವರು. ಅವರು ಕೆಲಸ ಮಾಡ್ತಾ ಇರ್ತಂಥ ಸಂದರ್ಭದಲ್ಲಿ 2ನೇ ಮಹಡಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು. ಆಕಸ್ಮಿಕವಾಗಿ KB ವಿದ್ಯುತ್ ಲೈನ್ ಸ್ಪರ್ಶಿಸಿ ಬಿದ್ದು ಗಾಯಗೊಂಡು ಬದುಕು ಕಳ್ಕೊಂಡವರು. ಹಾಗಾಗಿ ಅವರು ಹೃದಯ, ಯಕೃತ್, ಮೂತ್ರಪಿಂಡಗಳು ಹಾಗೂ ಕಣ್ಣುಗಳನ್ನು ದಾನ ಮಾಡೋದಕ್ಕೆ ಸಹಮತಿಯನ್ನು ಅವರ ಕುಟುಂಬದವರು ನೀಡಿದ್ದಾರೆ. ಅವರ ಮಗ ಸಂಜು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಂಧುಗಳೇ. ಹಾಗೆ ಲೋಕೇಶ್ ಕಿಣಿ ಉಡುಪಿಯ ಕುಂದಾಪುರ ತಾಲೂಕಿನ ಓಡೇರು ಹೋಬಳಿಯವರವರು ಸ್ಥಳೀಯ ಖಾಸಗಿ ಶಾಲೆಯಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇದ್ದರು. ಪೇಟ್ಸ್ ಬಂದು ಕೆಳಗೆ ಬಿದ್ದು ಗಂಭೀರವಾಗಿ ಗಾಯಗೊಂಡು ನಿಮ್ಹಾನ್ಸ್ ಆಸ್ಪತ್ರೆಗೆ ದಾಖಲಾದರೂ ಕೂಡ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅವರ ಕುಟುಂಬದವರು ಯಕೃತ್, ಮೂತ್ರಪಿಂಡಗಳು, ಹೃದಯದ ಕವಾಟಗಳು ಹಾಗೂ ಕಣ್ಣುಗಳನ್ನು ದಾನ ಮಾಡಿದ್ದಾರೆ. ಆ ನೆಲೆಯಲ್ಲಿ ಸಮಾಜಕ್ಕೆ, ಸಮಾಜದ ಅಗತ್ಯ ಇರತಕ್ಕಂಥ ಜೀವಗಳಿಗೆ ನೀಡುವ ಮೂಲಕ ಬೆಳಕಾಗಿದ್ದಾರೆ. ಪೂರ್ಣಿಮಾ ಧರ್ಮಪತ್ನಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಂಧುಗಳೇ. ಇದೀಗ ನಿತೀಶ್ N 45 ವರ್ಷ ವಯಸ್ಸಿನವರು, ಗಾರ್ಮೆಂಟ್ ಉದ್ಯಮದಲ್ಲಿ ಅವರು ಕೆಲಸ ಮಾಡ್ತಾ ಇದ್ದವರು. ಅವರು ಕೂಡ ಜೀವವನ್ನು ಕಳ್ಕೊಂಡ್ರು. ಅವರು ಟ್ರಸ್ಟ್ವೆಲ್ ಆಸ್ಪತ್ರೆಗೆ ದಾಖಲಾಗಿದ್ದರೂ ಕೂಡ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇದ್ದಂಥ ಸಂದರ್ಭ ಕುಟುಂಬದವರು ಅವರ ಹೃದಯ, ಯಕೃತ್, 2 ಮೂತ್ರಪಿಂಡಗಳು ಹಾಗೂ ಕಣ್ಣುಗಳನ್ನು ದಾನ ಮಾಡುವ ಮೂಲಕ ಎಲ್ಲರ ಬಾಳಿಗೆ ಬೆಳಕಾಗೋದಕ್ಕೆ ಆಸ್ಪದ ಆಗಿದೆ. ಶೈಲಜಾ ಅವರು ಧರ್ಮಪತ್ನಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬಂಧುಗಳೇ. ನಮ್ಮ ಹೃದಯಾಂತರಾಳದ ಒಂದು ಅವರ ಸೇವೆ ಮಾದರಿ ಎಲ್ರಿಗೂ ಅದು ಮುಟ್ಟಬೇಕು, ತಟ್ಟಬೇಕು ಅನ್ನೋ ನೆಲೆಯಲ್ಲಿ ಎಲ್ಲರೂ ಒಮ್ಮೆ ಕರತಾಡನ ಮೂಲಕವಾಗಿ ಅವರನ್ನು ಗೌರವಿಸೋಣ ಅಂತ ಹೇಳ್ತಾ ಇದ್ದೇವೆ. ಈ ನೆಲೆಯ ಕಾರ್ಯಕ್ರಮಗಳು, ಈ ನೆಲೆಯ ಸನ್ಮಾನ ಅನ್ನತಕ್ಕಂಥದ್ದು ಬಂಧುಗಳೇ, ನಾವು ತುಂಬ ಮಂದಿ, ಸಾವಿರ, ಲಕ್ಷ, ಕೋಟಿಗಟ್ಟಲೆ ಜನ ಇದ್ದೇವೆ. ಆದರೆ ದಾನ ಮಾಡೋರು, ಅಂಗಾಂಗ ದಾನವನ್ನು ಮಾಡೋರು ಇರೋದು ಬಹಳಷ್ಟು ಕಡಿಮೆ ಜನಗಳು. ಹಾಗಿರುವಾಗ ನಮ್ಮ ಆ ಮೂಢನಂಬಿಕೆಯೋ ಅಥವಾ ಇನ್ನಿತರ ಯಾವುದೋ ಒಂದು ಕುಂಠಿತ ನೆಪ ಹೇಳಿಕೊಂಡು ನಾವು ಜಾರ್ತಾ ಇರುವ ಬದಲು ಒಬ್ಬ ಜೀವ, ಒಂದು ವ್ಯಕ್ತಿಯ ಜೀವ ಬಹಳಷ್ಟು ವ್ಯಕ್ತಿಗಳಿಗೆ ಬೆಳಕಾಗ್ತದೆ, ಜೀವನವನ್ನು ಕೊಡ್ತದೆ ಅಂತ ಆದರೆ ಆ ನೆಲೆಯ ಒಂದು ಔದಾರ್ಯಕ್ಕೆ ನಾವು ಯಾಕೆ ಮುಂದಾಗಬಾರ್ದು ಅನ್ನತಕ್ಕಂಥ ಮಾತನ್ನು ಈ ಹೊತ್ತು ನಾನು ಹೇಳ್ತಾ ಇದ್ದೇನೆ. ಅದನ್ನೆಲ್ಲ ನಾವು ಮನದಟ್ಟು ಮಾಡ್ತಾ ಈ ನೆಲೆಯ ತೀರ್ಮಾನವನ್ನು ನಾವು ಮಾಡೋಣ.
ಸಾವಿರಾರು ಜೀವಗಳಿಗೆ, ಕಣ್ಣಿಲ್ಲದವರಿಗೆ ಕಿಡ್ನಿ ವೈಫಲ್ಯ, ಹೃದಯ, ಚರ್ಮ ಈ ಎಲ್ಲ ನೆಲೆಗಳ ದಾನವು ನಮ್ಮಿಂದ ಸಾಧ್ಯತೆ ಆಗ್ತದೆ ಅಂತ ಆದರೆ ಆ ನೆಲೆಯಲ್ಲಿ ನಾವು ಸಾಗೋಣ ಬಂಧುಗಳೇ. ಒಂದಿಷ್ಟು ಯೋಚಿಸಿ ಎಲ್ಲರ ಬದುಕಿಗೆ ಬೆಳಕಾಗೋದಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಸಮಾಜಕ್ಕೆ ಯೋಗ್ಯರಾಗಿ ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಆ ಮನುಷ್ಯತ್ವವನ್ನು ತೋರಿಸಿಕೊಂಡು ಆ ಮನುಷ್ಯ ಅನ್ನತಕ್ಕಂಥ ಹೆಸರಿನ ಸಾರ್ಥಕತೆಗೆ ನಾವು ಯಾಕೆ ಪಣ ತೊಡಬಾರ್ದು ಅನ್ನತಕ್ಕಂಥ ಮಾತನ್ನು ಈ ಹೊತ್ತು ಹೇಳ್ತಾ ಇದ್ದೇವೆ. ಇವರಿಗೆ ನಮ್ಮ ಸಾಷ್ಟಾಂಗ ಪ್ರಣಾಮಗಳನ್ನು ಹೇಳ್ತಾ ಇದ್ದೇವೆ ಬಂಧುಗಳೇ. ಯಾಕಂದರೆ ಆ ಅಂಗಾಂಗಗಳನ್ನು ದಾನ ಮಾಡೋದಕ್ಕೆ ಮನಸ್ಸು ಮಾಡಿದಂತಹ ಈ ಸಂಬಂಧಿಗಳು ಇವರು ಆಗಿರ್ತಾರೆ. ಹಾಗಿರುವಾಗ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬು ಕೃತಜ್ಞತೆಗಳನ್ನು ಈ ಹೊತ್ತು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಇದೀಗ ದಾನಿಗಳ ಕುಟುಂಬದಿಂದ ಮಾತಾಡಬೇಕು ಅಂತ ನಾನು ರೇಖಾ ಅವರ ಸಹೋದರ ಶೇಷಾದ್ರಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅವರ ಕುಟುಂಬದ ದುಃಖ, ನೋವು ಎಲ್ಲವೂ ನಮಗೆ ಅರ್ಥ ಆಗ್ತದೆ. ಆದರೆ ಅಸಾಧ್ಯ ಆಗತಕ್ಕಂಥ ನೆಲೆಯಲ್ಲಿ ಕೈ ಸೋತು ಹೋದಾಗ ಇನ್ನೊಬ್ಬರಿಗೆ ನಾವು ಒದಗಿ ಬರ್ತೇವೆ. ಅದು ಆಗ್ತದೆ ಅಂತ ಆದಾಗ ಅದಕ್ಕೆ ಮನಸ್ಸು ಮಾಡೋದಕ್ಕೆ ನಾವು ಯೋಚನೆ ಮಾಡಬೇಕು. ಆಗೋದಿಲ್ಲ ಅನ್ನತಕ್ಕಂತಹ ಒಂದು ಜಾರುವಿಕೆ ಬೇಡ, ಸಾಧ್ಯತೆ ಇದೆ ಅನ್ನೋದನ್ನು ಯೋಚಿಸಿ ರೇಖಾ ಅವರ ಅಂಗಾಂಗಗಳನ್ನು ದಾನ ಮಾಡೋದಕ್ಕೆ ಸಹಕರಿಸಿದಂತಹ ಕುಟುಂಬದ ಪರವಾಗಿ ಶೇಷಾದ್ರಿ ಅವರು ಸಹೋದರ ದಯವಿಟ್ಟು ಒಂದೆರಡು ಮಾತುಗಳನ್ನು ನಮ್ಮೆಲ್ಲ ಶ್ರೋತೃಗಳ ಮುಂದೆ ಹೇಳಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಲೋ, ನನ್ನ ಹೆಸರು ಶೇಷಾದ್ರಿ. ನಮ್ಮ ಅಕ್ಕನಾದ ರೇಖಾ ಶಿವಮೊಗ್ಗ ರಾಯಗುಡ ನಿವಾಸಿಯಾಗಿದ್ದು, ಅವರು ಮನೆಯ ಮುಂದೆ ರಂಗೋಲಿ ಬಿಡೋ ಸಮಯದಲ್ಲಿ ಕುಸಿದು ಬೀಳುತ್ತಾರೆ. ಅವರನ್ನು ತಕ್ಷಣ ಶಿವಮೊಗ್ಗ ಆಸ್ಪತ್ರೆಗೆ ಅಡ್ಮಿಟ್ ಮಾಡುತ್ತೇವೆ. ನಂತರ ಅಲ್ಲಿನ ಡಾಕ್ಟರ್ ಹೇಳಿದ ಪ್ರಕಾರ ಹೆಚ್ಚಿನ ಚಿಕಿತ್ಸೆಗಾಗಿ ವೆನ್ಲ್ಯಾಕ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತೀವಿ. ಅಲ್ಲಿ ಎಲ್ಲ ಇದಾಗುತ್ತೆ. ಅವಳ ಮೆದುಳು ನಿಷ್ಕ್ರಿಯಗೊಂಡಿದೆ ಅಂತ ಹೇಳುತ್ತಾರೆ ವೈದ್ಯರು. ಅದಾದ ನಂತರ ಅವಳು ಬದುಕುವುದಿಲ್ಲ ಅಂತ ಹೇಳುತ್ತಾರೆ. ಅದಾದ ಮೇಲೆ ಜೀವ ಸಾರ್ಥಕತೆ ಸಂಯೋಜಕರು ಮತ್ತು ವೈದ್ಯರು ಇವಳು ಬದುಕುವುದಿಲ್ಲ, ಇವಳ ಅಂಗಾಂಗವನ್ನು ನೀವು ದಾನ ಮಾಡುವುದಾದರೆ 4 ಜನಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳುತ್ತಾರೆ. ಆ ಕಾರಣಕ್ಕಾಗಿ ನಾನು, ನನ್ನ ತಾಯಿ, ನಮ್ಮ ಅಣ್ಣ ಇದಕ್ಕೆ ಒಪ್ಪುತ್ತೇವೆ. ಇದರಿಂದ ಒಂದು 4 ಜನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಗೊತ್ತಾಗಿದ್ದರಿಂದ ಒಳ್ಳೆಯದಾಗತ್ತೆ ಅಂತ ಹೇಳಿ ಅಂಗಾಂಗ ದಾನಕ್ಕೆ ಒಪ್ಪಿಗೆ ನೀಡುತ್ತೇವೆ. ಮತ್ತು ನಾವು ಹಾಗೆ ತೊಗೊಂಡೋಗ್ಬೋದಿತ್ತು, ಕೊಡಲ್ಲ ಅಂತ ಹೇಳಿ ಸುಮ್ಮನೆ ನಾವು ತೊಗೊಂಡೋಗಿ ಸುಟ್ಟಿ ಇಲ್ಲ ಮಣ್ಣು ಮಾಡಿ ಅದು ಭೂಮಿಗೆ ಸೇರ್ಕೊಳತ್ತೆ. ಅದಾಗಬಾರ್ದು ಅಂಥೇಳಿ ಅಂಗಾಂಗ ದಾನಕ್ಕೆ ನಾವು ಒಪ್ಪಿಗೆ ಕೊಟ್ವಿ ಸರ್. ಧನ್ಯವಾದಗಳು ಸರ್. ಇದೀಗ ಆ ಅಂಗಾಂಗವನ್ನು ಸ್ವೀಕರಿಸಿದವರ ಪರವಾಗಿ ಇದೀಗ ಟೋನಿ ಜೈಸನ್ ಅವರು ಮಾತಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕಿಡ್ನಿ ವೈಫಲ್ಯಗೊಂಡ ವ್ಯಕ್ತಿ ಟೋನಿ ಜೈಸನ್, ದಯವಿಟ್ಟು ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ಅಂಗಾಂಗ ದಾನ ಮಾಡುವ ಆ ಬಗೆಗೆ ತಾವುಗಳು ಇಲ್ಲಿ ಬಂದಿರುವವರಲ್ಲಿ ಆಲೋಚಿಸಿದ್ದೇ ಆದಲ್ಲಿ ಅದಕ್ಕೆ ಅಲ್ಲೊಂದು ಕೌಂಟರ್ ಇದೆ, ಅಲ್ಲಿ ತಮ್ಮ ಹೆಸರುಗಳನ್ನು ಸೂಚಿಸಬೇಕು, ಕೊಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. Respected greetings to you everyone seated here and good afternoon. On 2020 December 22nd, after undergoing kidney stone surgery from my hometown, I came to Mangalore for treatment due to infection. Later treatment was provided by Dr. Santosh Bhai. After my kidney failure, doctor suggested for kidney transplantation from Anapoya Medical College. So I reached the medical college and registered for kidney on November 2024. I received a kidney on January 2025.
25 January 22nd, and surgery was successful. It's now been 6 months since my surgery. I know I would like to take an opportunity to express my gratitude to the Short of Karnataka Jiva Sarthagada, Anapoya staff, and Karnataka Health Department. Above all, remember the person who donated his kidney to me at this time. I thank God and to person who gave me this kidney for this new life for my. Thank you all. ಧನ್ಯವಾದಗಳು ಸರ್. ಬಂಧುಗಳೇ, ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೇನೆ, ಈ ನೆಲೆಯ ಅಂಗಾಂಗ ದಾನದ ತಮ್ಮ ನಂತರ ಅಂಗಾಂಗ ದಾನ ಮಾಡಬೇಕು ಅನ್ನತಕ್ಕಂಥ ಒಂದು ಆಲೋಚನೆ ಇದ್ದದ್ದೇ ಆದಲ್ಲಿ ದಯವಿಟ್ಟು ನಮ್ಮ ಅಲ್ಲಿ ಕೌಂಟರ್ ಇದೆ, ಅಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕು ಅಂತ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಜಿಲ್ಲಾ ಮಟ್ಟದ ಒಂದು ಕಾಂಪಿಟೇಷನ್ ಸ್ಪರ್ಧೆಗಳನ್ನು ನಾವು ಏರ್ಪಡಿಸಿದ್ವಿ. ಅದರ ಬಹುಮಾನವನ್ನು ವಿತರಿಸತಕ್ಕಂಥ ಸಂದರ್ಭ ಇದೀಗ. ಪ್ರಥಮವಾಗಿ ರೀಲ್ಸ್ ಇದರಲ್ಲಿ ಪ್ರಥಮ ಬಹುಮಾನ ಪಡೆದವರು ಜಿನಿತ್, ಅಥೆನಾ ಕಾಲೇಜ್ ಆಫ್ ನರ್ಸಿಂಗ್. ದಯವಿಟ್ಟು ವೇದಿಕೆಗೆ ಬರಬೇಕು. ಜಿನಿತ್, ಅಥೆನಾ ಕಾಲೇಜ್ ಆಫ್ ನರ್ಸಿಂಗ್ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ದ್ವಿತೀಯ ಬಹುಮಾನವನ್ನು ಪಡ್ಕೊಂಡವರು ಕೆರೆಬೈಲ್ ರುಕ್ಮಿಣಿ ಶೆಟ್ಟಿ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್. ದಯವಿಟ್ಟು ಅವರು ತಯಾರಿರಬೇಕು. ಕೆರೆಬೈಲ್ ರುಕ್ಮಿಣಿ ಶೆಟ್ಟಿ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್. ದಯವಿಟ್ಟು ಜಿನಿತ್ ಮತ್ತು ತಂಡ ವೇದಿಕೆಗೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕರತಾಡನ ಚಪ್ಪಾಳಿ ಕಡಿಮೆ ಆಯಿತು ಅಂತ ಅಂದ್ಕೊಳ್ತಾ ಇದ್ದೇನೆ. ಬಹಳಷ್ಟು ಸಭಾಂಗಣದಲ್ಲಿ ಜನ ಸೇರಿದ್ದೇವೆ. ಆ ಸಭಾಂಗಣದ ಜನಕ್ಕೆ ತಕ್ಕವಾಗಿ ಪ್ರೋತ್ಸಾಹ ತಮ್ಮದು ಬೇಕು ಅಂತ ವಿನಂತಿಸಿಕೊಳ್ತಾ ಇದೀಗ ನಮ್ಮ ವೇದಿಕೆಯಲ್ಲಿ ಜಿನಿತಾ ಮತ್ತು ಬಳಗ ಅಥೆನಾ ಕಾಲೇಜ್ ಆಫ್ ನರ್ಸಿಂಗ್. ಮುಂದಕ್ಕೆ ಕೆರೆಬೈಲ್ ರುಕ್ಮಿಣಿ ಶೆಟ್ಟಿ ಮೆಮೋರಿಯಲ್ ಕಾಲೇಜ್ ಆಫ್ ನರ್ಸಿಂಗ್ ಇದರ ವಿದ್ಯಾರ್ಥಿಗಳು ದಯವಿಟ್ಟು ಬರಬೇಕು ವೇದಿಕೆಗೆ ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕಲಿಕೆಯ ಜೊತೆಗೆ ಪಾಠ, ಅದರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ ಮಾತ್ರ ಅದೊಂದು ವಿದ್ಯೆಯ ಪರಿಪೂರ್ಣತೆ ಸಾಧ್ಯ ಆಗೋದು ಅಂತ ಹೇಳ್ತಾ, ಬಂಧುಗಳೇ, ಥರ್ಡ್ ಬಹುಮಾನ ಕಣಚೂರು ಕಾಲೇಜ್ ಆಫ್ ನರ್ಸಿಂಗ್ ಇದರ ವಿದ್ಯಾರ್ಥಿಗಳು ತಯಾರಿರಬೇಕು. ಥರ್ಡ್ ಪ್ರೈಸ್ ಕಣಚೂರು ಕಾಲೇಜ್ ಆಫ್ ನರ್ಸಿಂಗ್. ದಯವಿಟ್ಟು ಆ ಬಳಿಕ ತಯಾರಿರಬೇಕು. ಮಾನ್ಯ ಸಚಿವರಿಂದ ಪ್ರಶಸ್ತಿ ತೆಗೆದುಕೊಳ್ಳತಕ್ಕಂಥ ಸೌಭಾಗ್ಯ ನಮ್ಮ ವಿದ್ಯಾರ್ಥಿಗಳದ್ದು. ಹೀಗೆಯೇ ತಮ್ಮ ಪ್ರತಿಭೆ ಬೆಳಗಲಿ ಅಂತ ಆಶಿಸ್ತಾ ಮುಂದಕ್ಕೆ ಸ್ಕಿಟ್ ಪ್ರಹಸನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಥಮ ಬಹುಮಾನ ಕೃಷ್ಣಪ್ರಿಯ ಕಣಚೂರು ನರ್ಸಿಂಗ್ ಕಾಲೇಜ್. ದಯವಿಟ್ಟು ಕೃಷ್ಣಪ್ರಿಯ ಮತ್ತು ತಂಡ ವೇದಿಕೆಗೆ ಬರೋದಕ್ಕೆ ತಯಾರಾಗಬೇಕು. ಅದರಲ್ಲಿ ಸ್ಕಿಟ್ ಅಲ್ಲಿ ದ್ವಿತೀಯ ಬಹುಮಾನ ಎರೋನ್ ಡಿಸೂಜಾ ಲಕ್ಷ್ಮಿ ಮೆಮೋರಿಯಲ್ ಕಾಲೇಜ್. ಹಾಗೆಯೇ ಥರ್ಡ್ ಪ್ರೈಸ್ ಹಿಬಾ ಮೊಹಮ್ಮದ್ ಆ್ಯಂಡ್ ಟೀಮ್ ಎನುಪೋಯ ಹೋಮಿಯೋಪತಿಕ್ ಕಾಲೇಜ್. ದಯವಿಟ್ಟು ಈ ಮೂರು ತಂಡಗಳು ತಯಾರಿರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೇರಕರಾಗಿ ಈ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯ ಆ ಒಂದು ಹೂರಣವನ್ನು ತಮಗೆ ಅದರ ಸಿಹಿಯನ್ನು ಉಣಬಡಿಸಿದ್ದಾರೆ. ಕಲಿಕೆಯೊಂದಿಗೆ ಇದು ಇದ್ದಾವಾಗ ಮಾತ್ರ ನಮ್ಮ ಕಲಿಕೆಯಲ್ಲಿನ ಹರಿತ ಅಲ್ಲಿ ಸಾಧ್ಯತೆ ಆಗೋದು. ಬಹಳಷ್ಟು ಮಾರ್ಕ್ಸ್ ತೆಗಿಬೇಕು ಅಂತಾದರೆ ಈ ನೆಲೆಯ ಪಠ್ಯೇತರ ಚಟುವಟಿಕೆಗಳು ನಮಗೆ ಆ ನೆಲೆಯ ಆಸ್ಪದವನ್ನು ಕೊಡ್ತದೆ, ಆ ನೆಲೆಯ ಸಾಧ್ಯತೆಯನ್ನು ಒದಗಿಸ್ತದೆ ಅಂತ ಹೇಳುತ್ತಾ ಇದು ಪ್ರಶಸ್ತಿ ತೆಗೆದುಕೊಳ್ತಾ ಇರತಕ್ಕಂಥ ತಂಡ ಫಸ್ಟ್ ಪ್ರೈಸ್ ಕೃಷ್ಣಪ್ರಿಯ ಮತ್ತು ತಂಡ. ಇದೀಗ ಸೆಕೆಂಡ್ ಪ್ರೈಸ್ ಎರೋನ್ ಡಿಸೂಜಾ ಮತ್ತು ತಂಡ ಲಕ್ಷ್ಮಿ ಮೆಮೋರಿಯಲ್ ಕಾಲೇಜ್. ಥರ್ಡ್ ಪ್ರೈಸ್ ಹಿಬಾ ಮೊಹಮ್ಮದ್ ಮತ್ತು ತಂಡ ಎನುಪೋಯ ಹೋಮಿಯೋಪತಿಕ್ ಕಾಲೇಜ್ ಮಂಗಳೂರು. ಆ ಬಳಿಕ
ಪೋಸ್ಟರ್ ವಿಭಾಗದಲ್ಲಿ ಪ್ರಶಸ್ತಿ ಪಡೆದವರ ವಿವರ ಹೇಗಿದೆ. ಪ್ರಥಮ ಬಹುಮಾನ ಹನ್ಸನ್ ಆ್ಯಂಡ್ ಟೀಮ್, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮಂಗಳೂರು. ಜಸ್ಟಿನಾ ಲೋಬೋ ಮತ್ತು ತಂಡ, ಮಂಗಳ ಕಾಲೇಜ್ ಆ್ಯಂಡ್ ಅಲೈಡ್ ಎಚ್ಎಸ್. ಫಾತಿಮಾ ನಹರಿನ್ ಆ್ಯಂಡ್ ಟೀಮ್, ಏನಪೋಯ ನ್ಯಾಚುರೋಪತಿ ಕಾಲೇಜು ಮಂಗಳೂರು. ದಯವಿಟ್ಟು ಎಲ್ಲ ತಂಡಗಳು ಸಭಾಂಗಣದಿಂದ ಸದ್ದೇ ಕೇಳ್ತಾ ಇಲ್ಲ, ಯಾಕೆ ಗೊತ್ತಿಲ್ಲ. ದಯವಿಟ್ಟು ಜೋರಾದ ಕರತಾಡನ್ನು ತಮ್ಮಿಂದ ಬರಬೇಕು, ಚಪ್ಪಾಳೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಮುಂದಕ್ಕೆ ಸ್ಕೆಚ್, ಇದರಲ್ಲಿ ಕೂಡ ಈ ಒಂದು ಸ್ಪರ್ಧೆಯನ್ನು ಕೂಡ ಇಡಲಾಗಿತ್ತು. ಸ್ಕೆಚ್ ಇದರಲ್ಲಿ ಪ್ರಥಮ ಬಹುಮಾನ ಹಿಬಾ ಪ್ರವೀಣ್, ಏನಪೋಯ ಮೆಡಿಕಲ್ ಕಾಲೇಜು. ದಯವಿಟ್ಟು ಆ ಬಳಿಕ ಪ್ರಶಸ್ತಿಯನ್ನು ತಗೊಳ್ಳೋದಕ್ಕೆ ಆನಂತರ ಬರಬೇಕು. ಪೋಸ್ಟರ್ ಇದರಲ್ಲಿ ಪ್ರಥಮ ಬಹುಮಾನ ಹನ್ಸನ್ ಆ್ಯಂಡ್ ಟೀಮ್, ದ್ವಿತೀಯ ಬಹುಮಾನ ಜಸ್ಟಿನಾ ಲೋಬೋ ಆ್ಯಂಡ್ ಟೀಮ್, ತೃತೀಯ ಬಹುಮಾನ ಫಾತಿಮಾ ನಹರಿನ್ ಆ್ಯಂಡ್ ಟೀಮ್. ಇನ್ನು ಮುಂದಕ್ಕೆ ನವ್ಯ ಮತ್ತು ತಂಡ ಅವರು ವೇದಿಕೆಗೆ ಬರಬೇಕು. ಏನಪೋಯ ಕಾಲೇಜಿನ ವಿದ್ಯಾರ್ಥಿಗಳು, ಹಾಗೆಯೇ ಆದಿತ್ಯ ಮತ್ತು ತಂಡ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ನಮ್ಮದೇ ಕಾಲೇಜಿನ ಮಕ್ಕಳು. ಚಪ್ಪಾಳೆ ಜೋರಾಗಿ ಬರಬೇಕು. ನಮ್ಮದೇ ಕಾಲೇಜಿನ ವಿದ್ಯಾರ್ಥಿಗಳು ಬಹಳಷ್ಟು ಇದ್ದೇವೆ, ಹಾಗೆ ನಮ್ಮ ಜಿಲ್ಲೆಯ ರಾಜ್ಯದ ಎಲ್ಲ ಬಹಳಷ್ಟು ಬೇಕಾದಂಥ ನಮ್ಮ ವಿದ್ಯಾರ್ಥಿಗಳು ಬಂದಿದ್ದಾರೆ. ಹಾಗಾಗಿ ಎಲ್ಲರ ಚಪ್ಪಾಳೆ ಇವರಿಗೆ ಪ್ರೋತ್ಸಾಹ ಆಗಲಿ ಅನ್ನತಕ್ಕಂಥ ನೆಲೆಯಲ್ಲಿ ಇನ್ನಷ್ಟು ಪ್ರಶಸ್ತಿಗಳನ್ನು ನಾವು ಹೊಡ್ಕೊಳ್ಳೋಣ ಅಂತ ಯೋಚಿಸ್ತಾ ಎಲ್ರಿಗೂ ತುಂಬು ಕೃತಜ್ಞತೆಗಳು, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ಸಚಿವರಿಗೂ ತುಂಬು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಬಂಧುಗಳೇ. ಇದೀಗ ಅತಿಥಿಗಳ ವಿಭಾಗದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನರುವಡೆ ವಿನಾಯಕ್ ಕಾರ್ಭಾರಿ, ಭಾರತೀಯ ಆಡಳಿತ ಸೇವೆ, ದಯವಿಟ್ಟು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಮಾನನೀಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ದಿನೇಶ್ ಸರ್ ಅವರೇ, ವೇದಿಕೆ ಮೇಲೆ ಆಸೀನಾಗಿರುವಂಥ ಏನಪೋಯ ಸಂಸ್ಥೆಯ ಅಧಿಕಾರಿಗಳೇ, ನಮ್ಮ ಬೇರೆ ಬೇರೆ ಇಲಾಖೆಯಿಂದ ಹಾಜರಾಗಿಂಥ ಅಧಿಕಾರಿಗಳೇ, ಎಲ್ಲ ಡಾಕ್ಟರೇ ಮತ್ತು ವೇದಿಕೆ ಮುಂದೆ ಆಸೀನಾಗಿರುವಂಥ ಸಿಬ್ಬಂದಿಗಳೇ, ಡಾಕ್ಟರೇ, ಆಶಾ ಕಾರ್ಯಕರ್ತರೇ, ಮೊದಲನೇದಾಗಿ ನಿಮ್ಮೆಲ್ಲರಿಗೆ ಶುಭಾಶಯಗಳು ಹೇಳುತ್ತಾ, ನೀವೇ ಒಂದು ಅತ್ಯಂತ ಪುಣ್ಯವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ನೀವೇ ಸಾಕಷ್ಟು ಜನರು ಇಲ್ಲಿ ಆರ್ಗನ್ ಡೊನೇಷನ್ದು ಪ್ಲೇಜ್ ಮಾಡಿದ್ದೀರಿ. ದಿನೇಶ್ ಸರ್ ಹೇಳಿದಂಗೆ ಒಬ್ಬರು ಆರ್ಗನ್ ಡೊನೇಷನ್ದು ಪ್ಲೇಜ್ ಮಾಡಿದರೆ 8 ಜನರಿಗೆ ಹೊಸ ಜೀವ ಸಿಗ್ಬೋದು. ನಾನು ಕಾರ್ಯಕ್ರಮಕ್ಕೆ ಮುಂಚೆ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ನೋಡ್ತಾ ಇದ್ದೆ. ಇವತ್ತು ಜುಲೈ ತನಕ ಕರ್ನಾಟಕದಲ್ಲಿ ಅರೌಂಡ್ 120 ಆರ್ಗನ್ ಡೊನೇಷನ್ ಆಗಿದೆ. ಸೊ ಇದರದ್ದು ಅರ್ಥ ಏನು, ನಾವು ಸಾವಿರಾರು ಪ್ಲೇಜಸ್ ಮಾಡಬಹುದು, ಬಟ್ ಆರ್ಗನ್ ಡೊನೇಷನ್ ಆಗಿರುವಂಥ ಸಂಖ್ಯೆ ಅತ್ಯಂತ ಕಡಿಮೆ. ಯಾಕೆಂದರೆ ಎಲ್ಲ ಇದು ಸ್ವಲ್ಪ ಸೊ ಇದರಲ್ಲಿ ಎಲ್ಲ ಸಿಚುವೇಶನ್ಸ್ ಸ್ವಲ್ಪ ಅನುಕೂಲ ಆಗಿರ್ಬೋದು. ಒಂದು ಬ್ರೆಂಡ್ ಡೆತ್ ಆದಮೇಲೆ
ಕುಟುಂಬದವರು ಒಪ್ಪಿಗೆ ಕೊಡಬೇಕು. ಮತ್ತು ಆ ದಿನವೇ ಬೇರೆಯವರಿಗೆ ಯಾರಿಗೆ ಆರ್ಗನ್ ಬೇಕು, ಆ ಆರ್ಗನ್ ಡೊನೇಷನ್ದು ಏನಾದರೂ ಬೇಕು, ಅವರು ಕೂಡ ಅಲ್ಲಿ ಹಾಜರಿರಬೇಕು. ನಮಗೆ ಇದು ಆರ್ಗನ್ ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಒಂದು ಡೇಟಾಬೇಸ್ ಇರುತ್ತದೆ, ಅದರಲ್ಲಿ ನಾವು ಪ್ರಯಾರಿಟಿ ಪ್ರಕಾರ ಯಾರ್ಯಾರ್ದು ಮ್ಯಾಚ್ ಆಗುತ್ತದೆ ಅವರು ಅಲ್ಲಿ ಹಾಜರಿದ್ದರೆ ಅವರಿಗೆ ಆರ್ಗನ್ ಡೊನೇಷನ್ ಆಗುತ್ತದೆ. ಸೊ ಅದಕ್ಕಾಗಿ ಈ ಒಂದು ಅತ್ಯಂತ ದುರ್ಮಿಳ್ ಅಂತ ಒಂದು ಸಿಚುವೇಶನ್ ಇರುತ್ತದೆ. ಅದಕ್ಕಾಗಿ ನಾನು ಎಲ್ಲರಿಗೆ ಮೋಟಿವೇಟ್ ಮಾಡ್ತೀನಿ ದಟ್ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಆರ್ಗನ್ ಡೊನೇಷನ್ ಮಾಡಿ, ನಿಮ್ಮ ಕುಟುಂಬದವರಿಗೆ ಕೂಡ ಒಂದು ಇದರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ. ಸರ್ ಹೇಳಿದಂಗೆ ಇದರಲ್ಲಿ ರಿಲಿಜಿಯಸ್ ಇಶ್ಯೂಸ್ ಏನು ಆಗೋದಿಲ್ಲ. ನಿಮ್ಮದು ಏನಾದರೂ ಡೆತ್ ಆದಮೇಲೆ ಫ್ಯೂನರಲ್ಗೆ ಏನಾದರೂ ಡಿಲೇ ಆಗೋದಿಲ್ಲ. ಸೊ ಅದಕ್ಕಾಗಿ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಎಲ್ಲರೂ ಪ್ಲೆಜ್ ಮಾಡಬೇಕು. ನಾವು ನೋಡಿದ್ದೀವಿ, ಇಲ್ಲಿ 15 ಕುಟುಂಬಗಳಿಗೆ ನಾವೇ ಸನ್ಮಾನ ಕೊಟ್ಟಿದ್ದೀವಿ. ಅವರದು ಒಂದು ದುಃಖ ತುಂಬ ದೊಡ್ಡದು. ಬಟ್ ಅದರಲ್ಲಿ ಅವರ ಮಗ ಇರಲಿ, ಮಗಳು ಇರಲಿ, ತಂದೆ ಇರಲಿ, ತಾಯಿ ಇರಲಿ, ಸಹೋದರಿ ಇರಲಿ, ಅವರದು ಒಂದು ಪಾರ್ಟ್ ಬೇರೆ ದೇಹದಲ್ಲಿ ಈಗ ಇದೆ. ಆದುದರಿಂದ ಸ್ವಲ್ಪ ಅವರಿಗೆ ಅನುಭವಿಸಿರಬಹುದು. ಸೊ ಇದು ಒಂದು ಅತ್ಯಂತ ಹೆಮ್ಮೆಯ ವಿಷಯ ದಟ್ ಒಂದು ಆರ್ಗನಿಂದ 7-8 ಲೈಫ್ ಸೇವ್ ಆಗುತ್ತವೆ. ಸೊ ಇದು ಇನ್ನೊಂದು ಸತಿ ನಾನು ಎಲ್ಲರಿಗೆ ಮೋಟಿವೇಟ್ ಮಾಡ್ತೀನಿ, ರಿಕ್ವೆಸ್ಟ್ ಮಾಡ್ತೀನಿ ದಟ್ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಆರ್ಗನ್ ಡೊನೇಷನ್ದು ಪ್ಲೇಸ್ ಮಾಡಿಕೊಡಿ. ಈ 2 ಮಾತು ಹೇಳುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್ ತಮ್ಮ ತುಂಬ ಉತ್ತಮ ಮಾತಿಗೆ. ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ ಬಂಧುಗಳೇ. ಇದೀಗ ಡಾಕ್ಟರ್ ಅರುಣ್ ಕುಮಾರ್ DP ಅವರು ವಂದನಾರ್ಪಣೆಯನ್ನು ನೆರವೇರಿಸಿಕೊಳ್ಬೇಕು. ಅದಕ್ಕಿಂತ ಮೊದಲು ಶ್ರೀಮತಿ ಪದ್ಮಾ, ಅಂಗಾಂಗ ಕಸಿ ಸಂಯೋಜಕಿ, ಜೀವ ಸಾರ್ಥಕತೆ ಸೋಟು ಕರ್ನಾಟಕ ಇದರ ಮಂಗಳೂರು ವಲಯವನ್ನು ಇವರು ನಿಭಾಯಿಸ್ತಾ ಇರೋರು. ಎಲ್ಲ ಸಂಘಟನೆಯ ಬಹುಶಃ ಈ ದಾನಿಗಳ ಕುಟುಂಬದವರನ್ನೆಲ್ಲ ಸಂಪರ್ಕಿಸಿದವರು, ಒಟ್ಟುಗೂಡಿಸಿದವರು ಪದ್ಮಾ ಅವರನ್ನು ಗುರುತಿಸಬೇಕು ಅಂತ ನಮ್ಮ ಅತಿಥಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಸಚಿವರು ಗೌರವಿಸಬೇಕು. ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ ಬಹುಶಃ ಎಲ್ಲ ಕಡೆಗಳ ಸಂಪರ್ಕ ಇದ್ದುಕೊಂಡು ಆ ನೆಲೆಯ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಆದಾಗ ಅದಕ್ಕೆ ಬೇಕಾದಂಥ ಏನೇನು ಈ ಅಂಗಾಂಗ ದಾನಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ವ್ಯವಸ್ಥೆ ಆಗಬೇಕೋ ಅದೆಲ್ಲಕ್ಕೂ ಮುಂಚೂಣಿಯಲ್ಲಿ ಇದ್ದು ಮಾಡತಕ್ಕಂಥ ಶ್ರೀಮತಿ ಪದ್ಮಾ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮ ಡಾಕ್ಟರ್ ಅರುಣ್ ಕುಮಾರ್ DP ಉಪನಿರ್ದೇಶಕರು, ಈ ಆರೋಗ್ಯ ಕಾರ್ಯಕ್ರಮ ಅಧಿಕಾರಿ, ಜೀವ ಸಾರ್ಥಕತೆ ಸೋಟು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಬೆಂಗಳೂರು ಇದರ ಸರ್ ಇದೀಗ ತಮ್ಮಿಂದ ವಂದನಾರ್ಪಣೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಈ ಅಂಗಾಂಗ ದಿನಾಚರಣೆ ಅತ್ಯಂತ ಯಶಸ್ವಿಯಾಗಿ ಮಂಗಳೂರಿನಲ್ಲಿ ಆಚರಿಸಲಾಗಿದೆ. ಇದು ತುಂಬ ಪ್ರೇರಣಾದಾಯಕ, ಎಲ್ಲರಿಗೂ ಒಂದು ಮೋಟಿವೇಶನ್ ಕೊಡ್ತದೆ ಪ್ರತಿಯೊಂದು ಜಿಲ್ಲೆಗಳಿಗೆ. ಸೊ ಇಂಥ ಸಂದರ್ಭದಲ್ಲಿ ಇದನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಡಲು ಉದ್ಘಾಟಕರಾಗಿ ಆಗಮಿಸಿದಂತಹ ಮಾನ್ಯ ಸಚಿವರು ದಿನೇಶ್ ಗುಂಡೂರಾವ್ ಸರ್ ಅವರಿಗೆ ಧನ್ಯವಾದಗಳನ್ನ ನಾವು ಅರ್ಪಿಸ್ತೀವಿ ಸರ್. ಸೊ ಅದೇ ರೀತಿ ಡಾಕ್ಟರ್ ರವಿಶಂಕರ್ ಕನ್ವೀನರ್ ಸೋಟೋ ಅವರು ಕೂಡ ಈ ಪ್ರಾಸ್ತಾವಿಕ ನುಡಿಗಳನ್ನ ನುಡಿದಿದ್ದಾರೆ, ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ ಸರ್. ಸೊ ಅದೇ ರೀತಿ ಶ್ರೀ ಸದಾಶಿವ ಉಲ್ಲಾಳ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಅವರು ಆಗಮಿಸಿದ್ದಾರೆ ಇಂತಹ ಸುಸಂದರ್ಭಕ್ಕೆ. ಸೊ ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಾನು ಅರ್ಪಿಸ್ತೇನೆ. ಹಾಗೆಯೇ ನಾರ್ವಡೆ ವಿನಾಯಕ್ ಕಾರ್ಬಾರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವರು ಕೂಡ ನಮಗೆಲ್ಲ ಪ್ಲೆಡ್ಜಿಂಗ್ ಜಾಸ್ತಿ ಮಾಡಿಸ್ತೀವಿ ಅಂತ ಅನ್ನೋದ್ರ ಮೂಲಕ ತಾವು ತಮ್ಮ ಮಾತುಗಳನ್ನ ಆಡಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಸೊ ಹಾಗೆ ಶ್ರೀಪತಿ ರಾವ್ ಕುಲಪತಿ ಏನಪ್ಪಯ್ಯ ಸರ್ ಅವರು ಸಹ ಆಗಮಿಸಿದ್ದಾರೆ, ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಡಾಕ್ಟರ್ ಗಂಗಾಧರ್ ಸೋಮಯಾಜಿ ರಿಜಿಸ್ಟ್ರಾರ್ ಏನಪ್ಪಯ್ಯ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಡಾಕ್ಟರ್ ಮಲ್ಲಿಕಾ ಡಿವಿಷನಲ್ ಜಾಯಿಂಟ್ ಡೈರೆಕ್ಟರ್ ಮೈಸೂರು ವಿಭಾಗ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಡಾಕ್ಟರ್ ಬಸವರಾಜ್ ದಬಾಡಿ ಸ್ನೇಹಿತರು ಅವ್ರಿಗೂ ಕೂಡ ಧನ್ಯವಾದ. ಹಾಗೆ ಡಾಕ್ಟರ್ ಶಿವಪ್ರಕಾಶ್ ಜಿಲ್ಲಾ ಚಿಕಿತ್ಸಕರು, ಡಾಕ್ಟರ್ ದುರ್ಗಾ ಪ್ರಸಾದ್, ಡಾಕ್ಟರ್ ಕಿಶೋರ್ ಅವ್ರಿಗೂ ಕೂಡ ಭಾಳ ಯಶಸ್ವಿಯಾಗಿ ದಕ್ಷಿಣ ಕನ್ನಡದಲ್ಲಿ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಡಾಕ್ಟರ್ ತಿಮ್ಮಯ್ಯ DHO ಅವರು
ಇದನ್ನು ಮಾನ್ಯ ಸಚಿವರು ನಿರ್ದೇಶಿಸಿದಂತೆ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಅವರಿಗೆ ಧನ್ಯವಾದ. ಎಲ್ಲದಕ್ಕಿಂತ ಮುಖ್ಯವಾಗಿ ಏನೋಪಯ ವಿದ್ಯಾಸಂಸ್ಥೆ ಅಬ್ದುಲ್ಲಾ ಕುಯಿನ್ ಸರ್ ಅವರು ಕುಲಪತಿಗಳು ಅವರ ಸಹಕಾರ ಇಲ್ಲದೇ ಇದ್ದರೆ ಇವತ್ತಿನ ದಿವಸ ಇಷ್ಟು ಚೆನ್ನಾಗಿ ಇಲ್ಲಿ ಮೂಡು ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅವ್ರಿಗೆ ಅತ್ಯಂತ ಇಲಾಖೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಫರಾದಿನ ಪೋಯ ಪ್ರೋ ಚಾನ್ಸಲರ್ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ದಾನಿಗಳು, ಅಂಗಾಂಗ ದಾನಿಗಳು ಬಂದಿದ್ದೀರಿ ಈ ಸಭೆಗೆ, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಬಂದಿದ್ದಕ್ಕಾಗಿ. ಹಾಗೆ ಭಾಳ ಸುಂದರವಾಗಿ ಚಿತ್ರ ಬಿಡಿಸಿದಿರಿ ಮಕ್ಕಳು. ಭಾಳ ಖುಷಿ ಆಯಿತು ಆ್ಯಕ್ಚುಲಾಗಿ ಎಲ್ಲರಿಗೂ. ಇದೊಂಥರ ಮೋಟಿವೇಟಿಂಗ್ ಅದು. ಎಷ್ಟು ಚೆನ್ನಾಗಿ ಚಿತ್ರ ಬರೆದಿದ್ದೀರಿ, ರೀಲ್ಸ್ ಮಾಡಿದಿರಿ. ಹಾಗೆಯೇ ಪ್ಲೆಡ್ಜ್ ಇಲ್ಲಿ ಇವತ್ತಿನ ದಿವಸ 121 ಪ್ಲೆಡ್ಜಿಂಗ್ ಆಗಿದೆ ಸರ್. ತಾವೆಲ್ಲರೂ ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ 121 ಜನ ನಾವು ಅಂಗಾಂಗ ದಾನ ಮಾಡ್ತೀವಿ ಅಂತ ಪ್ಲೆಡ್ಜ್ ಮಾಡಿದ್ದೀರಿ. ವಿಶೇಷವಾಗಿ ನಿಮಗೆ ಧನ್ಯವಾದ. ಸೊ ಕರ್ನಾಟಕ ಇಡೀ ದೇಶದಲ್ಲಿ ಮಾನ್ಯ ಸಚಿವರು ಹೇಳಿದಾಗೆ ನಾವು 3ನೇ ಸ್ಥಾನದಲ್ಲಿದ್ದೀವಿ. 1ನೇ ಸ್ಥಾನದಲ್ಲಿ ರಾಜಸ್ಥಾನ ಇದೆ, 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ, 3ನೇದು ಕರ್ನಾಟಕ ನಾವು ಪ್ಲೆಡ್ಜಿಂಗಲ್ಲಿ. ಸೊ ಅದರಲ್ಲೂ ಸರ್ ತಮ್ಮ ಗಮನಕ್ಕೆ ಧಾರವಾಡ ಜಿಲ್ಲೆ ಸರ್ ಇಡೀ ಭಾರತದಲ್ಲಿ 2ನೇ ಸ್ಥಾನದಲ್ಲಿದೆ ಸರ್, ಇಡೀ ನಮ್ಮ ಕರ್ನಾಟಕದಲ್ಲಿ ಪ್ಲೆಡ್ಜಿಂಗ್ ಇದರಲ್ಲಿ. ಸೊ ಅದಕ್ಕೆ ಇವತ್ತಿನ ದಿವಸ ಪ್ಲೆಡ್ಜಿಂಗ್ ಮಾಡಿದವ್ರಿಗೂ ಕೂಡ ನಾನು ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಇವತ್ತಿನ ದಿವಸ ಮಾಧ್ಯಮ ಮಿತ್ರರು ಬಂದಿದ್ದೀರಿ. ತಾವುಗಳಿಲ್ದೇ ಇದಕ್ಕೆ ಪ್ರಚಾರ ಸಿಗೋದೇ ಇಲ್ಲ. ಪ್ರಚಾರ ಸಿಕ್ಕರಷ್ಟು, ಅರಿವು ಮೂಡಿಸಿದ್ರಷ್ಟೇ ಈ ಕಾರ್ಯಕ್ರಮ ಸಕ್ಸಸ್ ಆಗೋದು. ಸೊ ತಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆಯೇ ತಾವೆಲ್ಲರೂ ಇಲ್ಲದೇ ಇದ್ದರೆ ಈ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಸಾಧ್ಯ ಇಲ್ಲ. ತಮಗೆಲ್ರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕಾರ್ಯನಿರ್ವಹಿಸಿದಂಥ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಆಡಳಿತ ಇವರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ಸೊ ಇಷ್ಟು ಹೇಳ್ತಾ ನನ್ನ ಧನ್ಯವಾದಗಳನ್ನ ಅರ್ಪಿಸಿ ಧನ್ಯವಾದಗಳನ್ನ ಭಾಷಣ ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಭೋಜನದ ವ್ಯವಸ್ಥೆ ಇದೆ. ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ದೂರದ ಊರುಗಳಿಂದ ಬಂದಿದ್ದಾರೆ, ಅಂಗಾಂಗ ದಾನ ಮಾಡಿದವರಂತ ಕುಟುಂಬದವರು ಬಂದಿದ್ದಾರೆ. ಅತಿಥಿಗಳೊಂದಿಗೆ ಅವರೊಂದು ಫೋಟೋ ತಗೊಳ್ಬೇಕು ಅಂತ ನಮ್ಮ ಪದ್ಮಾ ಮೇಡಮ್ ಹೇಳ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಅವರುಗಳನ್ನು ನಾನು ವೇದಿಕೆಗೆ ಕರೀತಾ ಇದ್ದೇನೆ. ಅಂಗಾಂಗ ದಾನ ಮಾಡಿದವರ ಕುಟುಂಬದವರು ಅತಿಥಿಗಳೊಂದಿಗೆ ಒಂದು ಭಾವಚಿತ್ರಕ್ಕೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಇಲ್ಲಿಯ ತನಕ ನಮ್ಮೊಂದಿಗೆ ಅತ್ಯುತ್ತಮವಾಗಿ ನಿರೂಪಣೆಯನ್ನು ಮಾಡುವ ಮೂಲಕ ನಮ್ಮ ಒಂದು ಜನಮನ್ನಣೆಯನ್ನು ಪಡೆದಂಥ ನಮ್ಮ ಶ್ರೀಮತಿ ಮಲ್ಲಿಕಾ ಮೇಡಮ್, ಆಕಾಶವಾಣಿ ಮಂಗಳೂರು ಕಲಾವಿದೆ, ಅವರಿಗೆ ನಮ್ಮ ಉಸ್ತುವಾರಿ ಸಚಿವ ಮೂಲಕ ಒಂದು ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ನಮ್ಮ ಇಲಾಖೆಯ ಕಾರ್ಯಕ್ರಮದ ಒಂದು ಅತ್ಯುತ್ತಮವಾಗಿ ತಮ್ಮ ಧ್ವನಿಯ ಮೂಲಕ ಎಲ್ಲವನ್ನು ಒಂದು ಮುಗ್ಧರನ್ನಾಗಿ ಮಾಡಿ ನಮಗೆ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರ ನೀಡಿದ್ದಾರೆ. ಅವರಿಗೆ ನಮ್ಮ ಉಸ್ತುವಾರಿ ಸಚಿವರು ಅಭಿನಂದಿಸಬೇಕಾಗಿ ವಿನಂತಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವಾಗ ನಮ್ಮ ಮಾನ್ಯ ಉಸ್ತುವಾರಿ ಸಚಿವ ಜೊತೆಗೆ ಎಲ್ಲ ಕುಟುಂಬದ ಸದಸ್ಯರು, ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಒಂದು ಚಂಡೆ ವಾದನ ಒಂದು ಟೀಮ್ ನಮ್ಮೊಂದಿಗಿದೆ. ಅವರಿಗೆ ಕೂಡ ಮಾನ್ಯ ಉಸ್ತುವಾರಿ ಸಚಿವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲ ಚೆಂಡೆ ವಾದನದ ತಂಡಕ್ಕೆ, ಬ್ರಾಹ್ಮರಿ ತಂಡ, ಅವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿಯಾಗಿ ಎಲ್ಲರಿಗೂ ಇನ್ನೊಂದು ವಿನಂತಿ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಇಷ್ಟೇ ಒಂದು ಜನರ ಮಧ್ಯೆ 121 ಜನರು ಈಗಾಗಲೇ ತಮ್ಮ ಅಂಗಾಂಗ ದಾನ ಮಾಡೋ ಸಲುವಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ರಿಜಿಸ್ಟ್ರೇಷನ್ ಕೌಂಟರ್ಗಳು ಸಹಿತ ಈ ಕಾರ್ಯಕ್ರಮ ಇವತ್ತು ಈ ಸದ್ಯಕ್ಕೆ ಮುಗಿದ್ರೂ ಸಹಿತ ಕೌಂಟರ್ಗಳು ಇನ್ನೂ ಲಭ್ಯ ಇರ್ತವೆ, ಓಪನ್ ಇರ್ತವೆ. ಸೊ ದಯವಿಟ್ಟು ಇನ್ನೂ ಯಾರಾದರೂ ಸಹಿತ ತಾವು ಪ್ಲೆಜ್ ಮಾಡೋರಿದ್ರೆ ಆ ಕೌಂಟರ್ಗೆ ಬಂದುಬಿಟ್ಟು ಆ ಸಹಾಯವನ್ನು ಪಡ್ಕೊಳ್ಬೇಕು. ನಾವು ಅತಿಥಿಗಳನ್ನು ಮುಂದೆ ಕರೀತಾ ಇದ್ದೇವೆ, ದಯವಿಟ್ಟು ಬರಬೇಕು. ಎಲ್ಲರಿಗೂ ಭೋಜನದ ವ್ಯವಸ್ಥೆ ಇದೆ, ಎಲ್ಲರೂ ಉಪಸ್ಥಿತರಿರಬೇಕು. ಬಂಧುಗಳೇ, ನಾವು
ಆಲೋಚಿಸಬೇಕಾದಂತಹ ನೆಲೆಯಲ್ಲಿ ಬಹುಶಃ ಒಂದಿಷ್ಟು ಜೀವನವನ್ನು ಹಂಚಿಕೊಳ್ಳತಕ್ಕಂತಹ ಸಂದರ್ಭಕ್ಕೆ ನಾವು ಮನಸ್ಸು ಮಾಡಿ ಬದುಕು ಕಷ್ಟ, ಇನ್ನು ಜೀವ ಉಳಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಾಗ ಅದಕ್ಕೆ ಸಂಬಂಧಪಟ್ಟಂತಹ ಆ ಜೀವನ ಇನ್ನೊಬ್ಬರಿಗೆ ಕೊಡೋದಕ್ಕೆ ಸಾಧ್ಯತೆ ಆಗತಕ್ಕಂಥದ್ದನ್ನು ಕೊಡುವ ಬಗ್ಗೆ ನಾವು ಆಲೋಚಿಸೋಣ ಅಂತ ಹೇಳ್ತಾ ಇದ್ದೇವೆ. ಯಾವತ್ತು ನಾವು ನಮ್ಮದೇ ನನಗೆ ಅನ್ನತಕ್ಕಂಥ ಆ ಸ್ವಾರ್ಥ ಏನಿದೆಯೋ ಅದರ ಆಚೆಗೆ ನಮ್ಮ ಮುಂದೆ ಇರತಕ್ಕಂಥವರ ಬಗೆಗೂ ಕಣ್ಣು ಹಾಯಿಸಿದ್ರೆ, ದೃಷ್ಟಿ ಹಾಯಿಸಿದ್ರೆ, ಮನಸ್ಸು ತೆರೆದು ಹೃದಯ ತೆರೆದು ನೋಡಿದರೆ ಅದೆಷ್ಟು ಸಾರ್ಥಕ ಬದುಕಲ್ಲ. ಬಂಧುಗಳೇ, ಇದೀಗ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಅದಕ್ಕಿಂತ ಮುಂಚೆ ಒಂದು ಗ್ರೂಪ್ ಫೋಟೋ ಮಾನ್ಯ ಸಚಿವರ ಜೊತೆ ಎಲ್ಲ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಒಮ್ಮೆ ಮಾನ್ಯ ಸಚಿವರು ತುರ್ತು ಕಾರ್ಯಕ್ರಮಗಳು ಏನೇ ಇದ್ರೂ, ಯಾವುದೇ ಕಾರ್ಯಕ್ರಮಕ್ಕೆ ಎಷ್ಟೇ ಒತ್ತಡ ಇದ್ರೂ ತಾವುಗಳು ಬಂದು ಕಾರ್ಯಕ್ರಮದ ಆ ಒಂದು ಚಂದಗಾಣಿಸುವುದಕ್ಕೆ ಆ ನೆಲೆಯಲ್ಲಿ ಮಾತ್ರ ಅಲ್ಲ, ತಮ್ಮ ಜವಾಬ್ದಾರಿ ಅನ್ನತಕ್ಕಂಥ ನೆಲೆಯಲ್ಲಿ ಬಹುಶಃ ಎಲ್ಲ ಕಾರ್ಯಕ್ರಮಗಳಿಗೂ ಬಂದು ನಮ್ಮೊಂದಿಗೆ ಸಹಕರಿಸ್ತಾರೆ. ನಮ್ಮ ಆರೋಗ್ಯ ಇಲಾಖೆಯ ಅಥವಾ ಯಾವುದೇ ನಮ್ಮ ಕಾರ್ಯಕ್ರಮಗಳಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದುಕೊಂಡು ನಮ್ಮ ಜಿಲ್ಲೆಯ ಎಲ್ಲ ಅಭಿವೃದ್ಧಿಯ ಬಗೆಗೆ ಬಹುಶಃ ತುಂಬ ಮಥಿಸಿ ತೀರ್ಮಾನ ತಗೊಳ್ಳತಕ್ಕಂಥ ಚಾಕಚಕ್ಯತೆ ಇರತಕ್ಕಂಥ ಮಾನ್ಯ ಸಚಿವರು ನಮ್ಮ ಕಾರ್ಯಕ್ರಮದ ಇವತ್ತಿನ ಕಾರ್ಯಕ್ರಮದಲ್ಲಿ ಸೇರಿಕೊಂಡು ಆ ನೆಲೆಯಲ್ಲಿ ಯಶಸ್ವಿಗೊಳಿಸೋದಕ್ಕೆ ಸಾಧ್ಯತೆ ಆಗಿದೆ, ಯಶಸ್ವಿಗೊಳಿಸಿದ್ದಾರೆ ಅನ್ನತಕ್ಕಂಥ ತೃಪ್ತಿಯೊಂದಿಗೆ ಇದೀಗ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಬರಬೇಕು, ಅವರೊಂದಿಗೆ ಒಂದು ಗುಂಪು ಭಾವಚಿತ್ರಕ್ಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ದಯವಿಟ್ಟು ವೇದಿಕೆಗೆ ಬಂದು ಮಾನ್ಯ ಸಚಿವರ ಜೊತೆ ಎಲ್ಲ ಗಣ್ಯರ ಜೊತೆ ಒಂದು ಭಾವಚಿತ್ರವನ್ನು ತಗೊಳ್ಳೋದಕ್ಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಆ ಬಳಿಕ ರಾಷ್ಟ್ರಗೀತೆ. ಎಲ್ಲ ಇಲಾಖೆಯ ಸಿಬ್ಬಂದಿ ದಯಮಾಡಿ ವೇದಿಕೆಗೆ ಬನ್ನಿ. ಮಾನ್ಯ ಸಚಿವರ ಜೊತೆ ನಾವು ಒಂದು ಫೋಟೋ